ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सागररघुनाथान्वितं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् ललिता श्रीविशाखान्वितांश्च हे सिन्धु दीनबन्धु जगत्पते गोपेश गोपिका कान्त राधा कान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवी गौरवाणी प्रचारिणी निर्विशेष शून्यवादी पाश्चात्य देश धारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्णा हरे 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 राम 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 हरे हरे। ಎಲ್ಲರಿಗೂ ಈ ಸಂಜೆ ತರಗತಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. हरे कृष्ण माताजी। हरे कृष्ण माताजी। हरे कृष्ण माताजी। हरे कृष्ण. ಇವತ್ತಿನ ಅಧ್ಯಾಯ 81. ಕೃಷ್ಣ ಬಲರಾಮರು ಬೃಂದಾವನ ವಾಸಿಯರನ್ನು ಭೇಟಿಯಾದದ್ದು. ಕೃಷ್ಣ ಬಲರಾಮರು ಯಾವಾಗ್ಲೂ ಬೃಂದಾವನಕ್ಕೆ ವಾಪಸ್ ಹೋಗ್ಲಿಲ್ಲ, ಇಲ್ಲಿ ಭೇಟಿ ಆಗ್ತಾರೆ. हरे कृष्ण माताजी। हरे कृष्ण। ಓದಿಸಿ उषा भट्ट माताजी ओदी। हरे कृष्ण ಮಾತಾಜಿ ಒಂದು ಸೆಕೆಂಡ್. माताजी ಕೃಷ್ಣ ಬಲರಾಮರು ವಾಸಿಯರನ್ನು ಭೇಟಿ ಕೃಷ್ಣ ಮತ್ತು ಬಲರಾಮ ನಗರವಾದ ದ್ವಾರಕೆಯಲ್ಲಿ ಶಾಂತವಾದ 81. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಮ್ಯೂಟ್ ಮಾಡ್ಕೊಳ್ಳಿ, ನಾನು ಮ್ಯೂಟ್ ಮಾಡ್ತೇನೆ ಈಗ ಎಲ್ಲರ. ಕತೆ ಕೇಳೋದಕ್ಕೆ ಇಷ್ಟ ಇಲ್ವಾ? ಮ್ಯೂಟ್ ಮಾಡ್ಕೊಳ್ಳಿ. ಓದಿ ಮಾತಾಜಿ ನೀವು. ಒಂದಾನೊಂದು ಕಾಲದಲ್ಲಿ ಕೃಷ್ಣ ಮತ್ತು ಬಲರಾಮರು ಅವರ ಮಹಾನಗರವಾದ ದ್ವಾರಕೆಯಲ್ಲಿ ಶಾಂತವಾದ ಜೀವನವನ್ನು ನಡೆಸುತ್ತಿದ್ದಾಗ ಪೂರ್ಣ ಸೂರ್ಯಗ್ರಹಣದ ಅಪರೂಪ ಘಟನೆಯೂ ಆಯಿತು. ಪ್ರತಿಯೊಂದು ಕಲ್ಪದ ಅಥವಾ ಬ್ರಹ್ಮನ ದಿನದ ಕೊನೆಯಲ್ಲಿ ಇಂತಹ ಗ್ರಹಣವಾಗುತ್ತದೆ. ಪ್ರತಿಯೊಂದು ಕಲ್ಪದ ಮುಕ್ತಾಯದಲ್ಲಿ ದೊಡ್ಡ ಮೇಘವೊಂದು ಸೂರ್ಯನನ್ನು ಮರೆಮಾಡುತ್ತದೆ. ಸ್ವರ್ಗಲೋಕದಿಂದ ಕೆಳಗಿನ ಲೋಕಗಳನ್ನು ಎಡೆಬಿಡದ ಮಳೆಯು ಮುಚ್ಚಿಬಿಡುತ್ತದೆ. ಖಗೋಳಶಾಸ್ತ್ರದ ಲೆಕ್ಕಾಚಾರವನ್ನು ಅನುಸರಿಸಿ ಈ ಮಹಾಗ್ರಹಣವು ಆಗುವ ಮುನ್ನವೇ ಜನರಿಗೆ ತಿಳಿಸಲಾಗಿತ್ತು. ಸ್ತ್ರೀ ಪುರುಷರೆಲ್ಲರೂ ಕುರುಕ್ಷೇತ್ರದಲ್ಲಿ ಸಮಂತ ಪಂಚಕ ಎನ್ನುವ ಪುಣ್ಯ ಸ್ಥಳದಲ್ಲಿ ಸೇರಲು ತೀರ್ಮಾನಿಸಿದರು. ಜಗತ್ತಿನ ಕ್ಷತ್ರಿಯರನ್ನೆಲ್ಲ 21 ಬಾರಿ ಕೊಂದು ಹಾಕಿ ಪರಶುರಾಮನು ಸಮಂತ ಪಂಚಕದಲ್ಲಿ ಯಜ್ಞಗಳನ್ನು ಮಾಡಿದನೆಂದು ಅಲ್ಲಿನ ತೀರ್ಥಯಾತ್ರೆಗೆ ಮಹತ್ವ ಬಂದಿದೆ. ಪರಶುರಾಮನು ಎಲ್ಲ ಕ್ಷತ್ರಿಯರನ್ನು ಕೊಂದನು. ಅವನ ರಕ್ತವು ಹೊಳೆಯಂತೆ ಹರಿಯಿತು. ಪರಶುರಾಮನು ಸಮಂತ ಪಂಚಕದಲ್ಲಿ 5 ದೊಡ್ಡ ಕೆರೆಗಳನ್ನು ತೋಡಿ ಅವುಗಳನ್ನು ಆ ರಕ್ತದಿಂದ ತುಂಬಿದನು. ಪರಶುರಾಮನು ವಿಷ್ಣು ತತ್ವ ವರ್ಗಕ್ಕೆ ಸೇರಿದವನು. ಈಶೋಪನಿಷತ್ತಿನಲ್ಲಿ ಹೇಳಿದಂತೆ ವಿಷ್ಣು ತತ್ವಕ್ಕೆ ಯಾವುದೇ ಪಾಪಕರ್ಮದ ಲೇಪವಿಲ್ಲ. ಪರಶುರಾಮನು ಸಂಪೂರ್ಣ ಶಕ್ತನಾಗಿ ಪಾಪದ ಲೇಪವಿಲ್ಲದವನಾದರೂ ಆದರ್ಶ ಸ್ವಭಾವವನ್ನು ತೋರಿಸಿಕೊಳ್ಳಲು ಅವನು ಪಾಪವೆಂದು ಕರೆಯುವ ತನ್ನ ಕ್ಷತ್ರಿಯ ಹತ್ಯೆಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲು ಸಮಂತ ಪಂಚಕದಲ್ಲಿ ಬಹುದೊಡ್ಡ ಯಜ್ಞಗಳನ್ನು ಮಾಡಿದನು. ಕೊಲ್ಲುವ ಕಲೆಯು ಕೆಲವೊಮ್ಮೆ ಅಗತ್ಯವಾದರೂ ಅದು ಒಳ್ಳೆಯದಲ್ಲ ಎನ್ನುವುದನ್ನು ಪರಶುರಾಮನು ತನ್ನ ಮೇಲ್ಪಂಕ್ತಿಯಿಂದ ತೋರಿಸಿಕೊಟ್ಟನು. ಕ್ಷತ್ರಿಯರನ್ನು ಕೊಂದ ಪಾಪವು ಶಿಕ್ಷಾರ್ಹ ಎಂದು ಪರಶುರಾಮನು ಭಾವಿಸಿದನು. ಹೀಗಿರುವಾಗ ಅನುಮತಿಯಿಲ್ಲದ ಇಂತಹ ಹೇಯ ಕೃತ್ಯಗಳನ್ನು ಮಾಡುವ
ನಮಗೆ ನಮಗೆ ಇನ್ನೆಷ್ಟು ಶಿಕ್ಷೆ ಆಗಬೇಕು. ಸ್ಮರಣೆಗೆ ಸಿಕ್ಕದ ಕಾಲದಿಂದ ಪ್ರಪಂಚದಲ್ಲೆಲ್ಲ ಜೀವಿಗಳನ್ನು ಕೊಲ್ಲುವುದನ್ನು ನಿಷೇಧಿಸಿದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸೂರ್ಯಗ್ರಹಣದ ಸಂದರ್ಭವನ್ನು ಬಳಸಿಕೊಂಡು ಎಲ್ಲ ಗಣ್ಯರು ಪುಣ್ಯಕ್ಷೇತ್ರಕ್ಕೆ ಹೋದರು. ಇವರಲ್ಲಿ ಕೆಲವರು ಮುಖ್ಯರಾದವರು ಇವರು. ಹಿರಿಯರಲ್ಲಿ ಅಕ್ರೂರ, ವಸುದೇವ ಮತ್ತು ಉಗ್ರಸೇನ. ಕಿರಿಯ ಪೀಳಿಗೆಯಲ್ಲಿ ಗದಾ, ಪ್ರದ್ಯುಮ್ನ, ಸಾಂಬ ಮತ್ತು ಯದುವಂಶದ ಅನೇಕರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಂದಿದ್ದರು. ಯದುವಂಶದವರಲ್ಲಿ ಬಹುಮಂದಿ ಕುರುಕ್ಷೇತ್ರಕ್ಕೆ ಹೋದುದರಿಂದ ಪ್ರದ್ಯುಮ್ನ ಮಗ ಅನಿರುದ್ಧ, ಯದುವಂಶ ದಂಡನಾಯಕ ಕೃತವರ್ಮ, ಸುಚಂದ್ರ, ಶುಕ ಮತ್ತು ಶಾರಣರಂತಹ ಕೆಲವರು ಪ್ರಮುಖರು ನಗರದ ರಕ್ಷಣೆಗಾಗಿ ಊರಿನಲ್ಲಿಯೇ ಉಳಿದರು. ಯದುವಂಶದವರೆಲ್ಲ ಸಹಜವಾಗಿಯೇ ಬಹು ಸುಂದರರು. ಆದರೂ ಈಗ ಚಿನ್ನದ ಮಾಲೆಗಳು ಮತ್ತು ಹೂವಿನ ಮಾಲೆಗಳಿಂದ ಅಲಂಕರಿಸಿಕೊಂಡು ಬೆಲೆ ಬಾಳುವ ಉಡುಪುಗಳನ್ನು ತೊಟ್ಟು ತಮ್ಮ ತಮ್ಮ ಆಯುಧಗಳೊಡನೆ ಅವರು ಕಾಣಿಸಿಕೊಂಡಾಗ ಅವರ ಸಹಜವಾದ ಸೌಂದರ್ಯ ಮತ್ತು ವ್ಯಕ್ತಿತ್ವಗಳು ನೂರ್ಮಡಿಯಾದವು. ಯದುವಂಶದವರು ಬಹು ವೈಭವವಾಗಿ ಅಲಂಕೃತವಾಗಿ ದೇವತೆಗಳ ವಿಮಾನಗಳನ್ನು ಹೋಲುವ ರಥಗಳಲ್ಲಿ ಕುರುಕ್ಷೇತ್ರಕ್ಕೆ ಬಂದರು. ರಥಗಳನ್ನು ದೊಡ್ಡ ಕುದುರೆಗಳು ಎಳೆಯುತ್ತಿದ್ದವು. ಕುದುರೆಗಳು ಸಮುದ್ರದ ಅಲೆಗಳಂತೆ ಚಲಿಸುತ್ತಿದ್ದವು. ಕೆಲವರು ದಷ್ಟಪುಷ್ಟವಾದ ಮತ್ತು ಎತ್ತರವಾದ ಆನೆಗಳ ಮೇಲೆ ಕುಳಿತು ಬಂದರು. ಆನೆಗಳು ಆಕಾಶದಲ್ಲಿ ಮೇಘಗಳು ಚಲಿಸುವಂತೆ ಚಲಿಸುತ್ತಿದ್ದವು. ವಿದ್ಯಾರರ ಲಕ್ಷಣಗಳನ್ನು ಹೋಲುವ ಲಕ್ಷಣಗಳ ಸುರದ್ರೂಪಿ ಪುರುಷರು ಒತ್ತುಕೊಂಡಿದ್ದ ಪಲ್ಲಕ್ಕಿಗಳಲ್ಲಿ ಅವರ ಪತ್ನಿಯರು ಬಂದರು. ಅವರೆಲ್ಲರೂ ಸೇರಿದುದು ಸ್ವರ್ಗದ ದೇವತೆಗಳು ಸೇರಿದಂತೆ ಕಾಣುತ್ತಿತ್ತು. ಹರೇ ಕೃಷ್ಣ ಉಮಾ ಮಾತಾಜಿ. ಕುಲಕರ್ಣಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಎಸ್ ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕುರುಕ್ಷೇತ್ರವನ್ನು ತಲುಪಿದ ನಂತರ ಯದುವಂಶದವರು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ತಮ್ಮ ಪಾಪಕರ್ಮಗಳ ಫಲಗಳನ್ನು ತೊಡೆದುಹಾಕಲು ಆತ್ಮ ಸಂಯಮದಿಂದ ವಿದ್ಯುಕ್ತವಾಗಿ ಸ್ನಾನ ಮಾಡಿ ಗ್ರಹಣವಿದ್ದಷ್ಟು ಕಾಲ ಉಪವಾಸ ಮಾಡಿದರು. ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ದಾನ ಮಾಡುವುದು ವೈದಿಕ ಪದ್ಧತಿ. ಯದುವಂಶದವರು ಬ್ರಾಹ್ಮಣರಿಗೆ 100 ಗೋವುಗಳನ್ನು ದಾನ ಮಾಡಿದರು. ಈ ಎಲ್ಲಾ ಗೋವುಗಳನ್ನು ಒಳ್ಳೆಯ ವಸ್ತ್ರಗಳು ಮತ್ತು ಆಭರಣಗಳಿಂದ ಅಲಂಕರಿಸಲಾಗಿತ್ತು. ಈ ಗೋವುಗಳಲ್ಲಿ ವಿಶೇಷವೆಂದರೆ ಅವುಗಳಿಗೆ ಬಂಗಾರದ ಕಾಲಂದಿಗೆಗಳು ಮತ್ತು ಕೊರಳಿನ ಸುತ್ತ ಹೂಮಾಲೆಗಳಿದ್ದವು. ಯದುವಂಶದವರು ಪರಶುರಾಮನು ಸೃಷ್ಟಿಸಿದ ಕೆರೆಗಳಲ್ಲಿ ಸ್ನಾನ ಮಾಡಿದರು. ಅನಂತರ ಬೆಣ್ಣೆಯಲ್ಲಿ ಮಾಡಿದ ಬಹು ಸೊಗಸಾದ ಅಡಿಗೆಯಿಂದ ಬ್ರಾಹ್ಮಣರಿಗೆ ಪುಷ್ಕಳ ಸಮಾರಾಧನೆಯನ್ನು ಮಾಡಿದರು. ವೈದಿಕ ಪದ್ಧತಿಯ ಪ್ರಕಾರ ಆಹಾರದಲ್ಲಿ 2 ಬಗೆ. 1 ಹಸಿಯ ಆಹಾರ, 2 ಬೇಯಿಸಿದ ಆಹಾರ. ಹಸಿಯ ಆಹಾರದಲ್ಲಿ ಹಸಿಯ ತರಕಾರಿಗಳು ಮತ್ತು ಹಸಿ ಧಾನ್ಯಗಳು ಸೇರುವುದಿಲ್ಲ. ನೀರಿನಲ್ಲಿ ಬೇಯಿಸಿದ ಆಹಾರವು ಸೇರುತ್ತದೆ. ಬೇಯಿಸಿದ ಆಹಾರವನ್ನು ತುಪ್ಪದಲ್ಲಿ ಮಾಡುತ್ತಾರೆ. ಚಪಾತಿ, ಬೇಯಿಸಿದ ಬೇಳೆ, ಅನ್ನ ಮತ್ತು ಸಾಮಾನ್ಯ ತರಕಾರಿಗಳನ್ನು ಹಸಿ ಆಹಾರ ಎನ್ನುತ್ತಾರೆ. ಹಣ್ಣುಗಳು ಮತ್ತು ಹಣ್ಣುಗಳ ಮಿಶ್ರಣ ಹಸಿ ಆಹಾರ. ಪೂರಿ, ಕಚೋರಿ, ಸಮೋಸ, ಸಿಹಿ ಉಂಡೆಗಳು ಇವೆಲ್ಲ ಬೇಯಿಸಿದ ಆಹಾರಗಳು. ಆ ಸಂದರ್ಭದಲ್ಲಿ ಯದುವಂಶದವರು ಆಹ್ವಾನಿಸಿದ್ದ ಬ್ರಾಹ್ಮಣರೆಲ್ಲರಿಗೂ ಬೇಯಿಸಿದ ಆಹಾರದ ಸಮೃದ್ಧ ಭೋಜನವಾಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ ಓದಿ. ಶಿವಗಂಗಾ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಅವರಿಲ್ಲದ್ರೆ ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದುವಂಶದವರು ನಡೆಸಿದ ಬಾಹ್ಯ ಆಚರಣೆಗಳು ಕರ್ಮಿಗಳು ನಡೆಸುವ ವಿದ್ಯುಕ್ತ ಆಚರಣೆಗಳಂತೆ ಕಂಡವು. ಕರ್ಮಿಯು ವಿದ್ಯುಕ್ತ ಆಚರಣೆಯನ್ನು ಮಾಡಿದಾಗ ಅವನ ಗುರಿಯು ಒಳ್ಳೆಯ ಸ್ಥಾನ, ಒಳ್ಳೆಯ ಹೆಂಡತಿ, ಒಳ್ಳೆಯ ಮನೆ, ಒಳ್ಳೆಯ ಮಕ್ಕಳು ಅಥವಾ ಒಳ್ಳೆಯ ಐಶ್ವರ್ಯ ಇವುಗಳಿಂದ ಇಂದ್ರಿಯ ತೃಪ್ತಿಯನ್ನು ಪಡೆಯಬಹುದು. ಆದರೆ ಯದುವಂಶದವರ ಗುರಿಯು ಬೇರೆ ಆಗಿತ್ತು. ಕೃಷ್ಣನಿಗೆ ನಿರಂತರ ನಿಷ್ಠೆಯನ್ನು ಭಕ್ತಿಯನ್ನು ಸಮರ್ಪಿಸುವುದು ಅವರ ಉದ್ದೇಶ. ಯದುವಂಶದವರೆಲ್ಲ ಮಹಾನ್ ಭಕ್ತರು. ಆದುದರಿಂದ ಹಲವಾರು ಜನ್ಮಗಳ ಪುಣ್ಯ ಫಲದಿಂದ ಅವರಿಗೆ ಕೃಷ್ಣನ ಸಹವಾಸದ ಅವಕಾಶವು ದೊರೆತಿತ್ತು. ಕುರುಕ್ಷೇತ್ರದ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಲು ಹೋದಾಗ ಅಥವಾ ಸೂರ್ಯಗ್ರಹಣದ ಕಾಲದಲ್ಲಿ ನಿಯಮಿತ ತತ್ವಗಳನ್ನು ಆಚರಿಸಿದಾಗ ಅಥವಾ ಬ್ರಾಹ್ಮಣರಿಗೆ ಭೋಜನ ನೀಡಿದಾಗ ಅವರ ಎಲ್ಲಾ ಕಾರ್ಯಗಳಲ್ಲಿಯೂ ಅವರು ಕೃಷ್ಣ ಭಕ್ತಿಯನ್ನೇ ಕುರಿತು ಯೋಚಿಸಿದರು. ಅವರಿಗೆ ಆದರ್ಶ
ಪೂಜಾರನು ಕೃಷ್ಣ ಬೇರೆ ಯಾರೂ ಅಲ್ಲ. ಬ್ರಾಹ್ಮಣರ ಭೋಜನದ ನಂತರ ಅತಿಥೇಯನು ಅವರ ಅನುಮತಿಯನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸುವ ಪದ್ಧತಿ. ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಯದುವಂಶದವರೆಲ್ಲ ಊಟ ಮಾಡಿದರು. ಅನಂತರ ನೆರಳನ್ನು ಕೊಡುವ ದೊಡ್ಡ ಮರಗಳ ಕೆಳಗೆ ವಿಶ್ರಾಂತಿ ಪಡೆದರು. ವಿಶ್ರಾಂತಿಯ ನಂತರ ಸಂದರ್ಶಕರನ್ನು ಬರಮಾಡಿಕೊಳ್ಳಲು ಸಿದ್ಧರಾದರು. ಸಂದರ್ಶಕರಲ್ಲಿ ಹಲವು ಮಂದಿ ಸಾಮಂತರಾಜರು, ಆಳುವವರು ಇದ್ದರು. ಅವರು ಮತ್ಸ್ಯ ದೇಶ, ಉಶಿನರ ದೇಶ, ಕೋಸಲ ದೇಶ, ವಿದರ್ಭ ದೇಶ, ಕುರು ದೇಶ, ಸಂಜಯ ದೇಶ, ಕಾಂಬೋಜ ದೇಶ, ಕೇಕಯ ದೇಶ ಮತ್ತು ಇನ್ನಿತರ ಹಲವಾರು ದೇಶಗಳಿಂದ ಬಂದಿದ್ದರು. ರಾಜರುಗಳಲ್ಲಿ ಕೆಲವರು ವಿರೋಧ ಪಕ್ಷದವರು, ಇನ್ನು ಕೆಲವರು ಸ್ನೇಹಿತರು. ಆದರೆ ಎಲ್ಲರಿಗಿಂತ ಮುಖ್ಯವಾಗಿ ವೃಂದಾವನದ ನಿವಾಸಿಗಳು ಕೃಷ್ಣ ಬಲರಾಮರ ವಿರಹದಿಂದ ತುಂಬಾ ಆತಂಕಗೊಂಡಿದ್ದರು. ಸೂರ್ಯಗ್ರಹಣದ ಅವಕಾಶವನ್ನು ಬಳಸಿಕೊಂಡು ಅವರು ತಮ್ಮ ಜೀವವಾದ ಆತ್ಮವಾದ ಕೃಷ್ಣ ಬಲರಾಮನ ಕಾಣಲು ಬಂದರು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ರತ್ನ ಮಾತಾಜಿ, ಸಿಗ್ನಲ್ ಇದೆಯಾ? ರತ್ನ ಮಾತಾಜಿ, ಸಿಗ್ನಲ್ ಇದೆಯಾ? ಇಲ್ಲ ಇಲ್ಲ ಇಲ್ಲ. ರಾಜು ಪ್ರಭುಜಿ ಓದಿ. ಇಲ್ಲ ಮಾತಾಡಿ. ಹರೇ ಕೃಷ್ಣ. ರಾಜು ಪ್ರಭುಜಿ. ರೀನಾ ಮಾತಾಜಿ, ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಓದಿ ಓದಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರೆದ್ರ ಮಾತಾಜಿ? ಹಾ, ನೀವು ನೆಕ್ಸ್ಟ್ ಓದಿ ಮಾತಾಜಿ. ರಾಜು ಪ್ರಭುಜಿ ಓದ್ತಾರೆ. ಓಕೆ ಮಾತಾಜಿ. ಈ ಬೃಂದಾವನ ನಿವಾಸಿಗಳು ಅಲ್ಲಿಂದ ಓದ್ಲಿಲ್ಲ ಮಾತಾಜಿ? ಹೌದು. ಓಕೆ ಮಾತಾಜಿ. ಹರೇ ಕೃಷ್ಣ. ಬೃಂದಾವನ ನಿವಾಸಿಗಳು ಯದುವಂಶದ ಹಿತೈಷಿಗಳು ಮತ್ತು ಆತ್ಮೀಯರು. ಬಹುಕಾಲ ಒಬ್ಬರನ್ನೊಬ್ಬರು ನೋಡದೆ ಈಗ ಎರಡು ತಂಡಗಳು ಭೇಟಿಯಾದದ್ದು ಮನಮುಟ್ಟುವ ದೃಶ್ಯವಾಗಿತ್ತು. ಬಹುಕಾಲ ದೂರವಿದ್ದು ಈಗ ಅವರು ಸಂಭ್ರಮದಿಂದ ಇದ್ದರು. ಅವರ ಹೃದಯಗಳು ವೇಗವಾಗಿ ಹೊಡೆದುಕೊಳ್ಳುತ್ತಿದ್ದವು ಮತ್ತು ಅವರ ಮುಖಗಳು ಹೊಸದಾಗಿ ಅರಳಿದ ತಾವರೆಯಂತಿದ್ದವು. ಅವರ ಕಣ್ಣುಗಳಿಂದ ಕಮ್ಮನಿ ಸುರಿಯುತ್ತಿತ್ತು. ಅವರಿಗೆ ರೋಮಾಂಚನವಾಯಿತು. ತಡೆಯಲಾಗದ ಹರ್ಷೋನ್ಮಾದದಿಂದ ಅವರು ಮೂಕರಾಗಿದ್ದರು. ಎಂದರೆ ಆನಂದ ಸಾಗರದಲ್ಲಿ ಮುಳುಗುತ್ತಿದ್ದರು. ಪುರುಷರು ಈ ರೀತಿ ಭೇಟಿಯಾಗುತ್ತಿದ್ದಾಗ ಹೆಂಗಸರು ಇದೇ ರೀತಿಯಲ್ಲಿ ಭೇಟಿಯಾಗುತ್ತಿದ್ದರು. ಅವರು ಮಂದಸ್ಮಿತರಾಗಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡುತ್ತಾ ಆಲಂಗಿಸಿಕೊಂಡರು. ಅವರ ಸ್ತನಗಳ ಮೇಲಿನ ಕಸ್ತೂರಿ ಮತ್ತು ಕುಂಕುಮ ಒಬ್ಬರಿಗೊಬ್ಬರು ಇನ್ನೊಬ್ಬರಿಗೆ ಅಂಟುತ್ತಿದ್ದು ಅವರೆಲ್ಲರಿಗೂ ಸ್ವರ್ಗ ಸಂತೋಷವಾಯಿತು. ಹೃತ್ಪೂರ್ವಕವಾಗಿ ಆಲಂಗಿಸಿಕೊಂಡಿದ್ದರಿಂದ ಅವರ ಕೆನ್ನೆಗಳ ಮೇಲೆ ಆನಂದ ಬಾಷ್ಪದ ಪ್ರವಾಹವೇ ಹರಿಯಿತು. ಕಿರಿಯರು ಹಿರಿಯರಿಗೆ ಪ್ರಣಾಮ ಮಾಡುತ್ತಿದ್ದರು ಮತ್ತು ಹಿರಿಯರು ಕಿರಿಯರನ್ನು ಆಶೀರ್ವದಿಸಿದರು. ಹೀಗೆ ಅವರ ಪರಸ್ಪರ ಸ್ವಾಗತಿಸಿ ಯೋಗಕ್ಷೇಮವನ್ನು ವಿಚಾರಿಸಿದರು. ಆದರೆ ಕಡೆಗೆ ಅವರ ಮಾತೆಲ್ಲ ಕೃಷ್ಣನ ವಿಷಯವಾಗಿಯೇ ನೆರೆಹೊರೆಯವರು ಮತ್ತು ನೆಂಟರು ಎಲ್ಲ ಈ ಪ್ರಪಂಚದಲ್ಲಿ ಕೃಷ್ಣನ ಲೀಲೆಗೆ ಸಂಬಂಧಿಸಿದರು. ಆದುದರಿಂದ ಕೃಷ್ಣನ ಅವರ ಎಲ್ಲ ಕಾರ್ಯಗಳ ಕೇಂದ್ರವಾಗಿದ್ದನು. ಅವರು ಮಾಡಿದ ಸಾಮಾಜಿಕ, ರಾಜಕೀಯ, ಆಧ್ಯಾತ್ಮಿಕ ಅಥವಾ ಸಾಂಪ್ರದಾಯಿಕ ಕೆಲಸಗಳೆಲ್ಲ ಅಲೌಕಿಕವಾದವು. ಮನುಷ್ಯನ ಬಾಳು. ಧನ್ಯವಾದಗಳು ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದೋದಾ? ಓದಿ ಮಾತು. ಹರೇ ಕೃಷ್ಣ. ಮನುಷ್ಯನ ಬಾಳು ಜ್ಞಾನ ಮತ್ತು ವಿರಕ್ತಿಗಳಿಂದಲೇ ಮೇಲಕ್ಕೇರಲು ಸಾಧ್ಯ. ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ ಹೇಳಿರುವಂತೆ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯು ತಾನಾಗಿಯೇ ಪರಿಪೂರ್ಣ ಜ್ಞಾನವನ್ನು, ವಿರಕ್ತಿಯನ್ನು ತಂದುಕೊಡುತ್ತದೆ. ಯದುವಂಶದವರು ಮತ್ತು ವೃಂದಾವನದ ಗೋಪಾಲಕರು ಕೃಷ್ಣನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿದ್ದರು. ಇದು ಎಲ್ಲಾ ಜ್ಞಾನದ ಲಕ್ಷಣ. ಅವರ ಮನಸ್ಸುಗಳು ಸದಾ ಕೃಷ್ಣನಲ್ಲಿ ನಿರತವಾದುದರಿಂದ ಅವರ ಪ್ರಯತ್ನವಿಲ್ಲದೆಯೇ ಅವರು ಭೌತಿಕ ಕರ್ಮದಿಂದ ಮುಕ್ತರಾದರು. ಶ್ರೀಲ ರೂಪ ಗೋಸ್ವಾಮಿಯವರು ವಿವರಿಸಿದಂತೆ ಬದುಕಿನ ಈ ಹಂತಕ್ಕೆ ಯುಕ್ತ ವೈರಾಗ್ಯ ಎಂದು ಹೆಸರು. ಆದುದರಿಂದ ಜ್ಞಾನ ಮತ್ತು ವೈರಾಗ್ಯವೆಂದರೆ ಒಣ ಹೂಯೆ ಮತ್ತು ಕರ್ಮವನ್ನು ತ್ಯಜಿಸುವುದು ಎಂದು ಅರ್ಥವಲ್ಲ. ಅದರ ಬದಲು ಮನುಷ್ಯನು ಕೃಷ್ಣನಿಗೆ ಸಂಬಂಧಿಸಿದಂತೆಯೇ ಮಾತನಾಡಬೇಕು ಮತ್ತು ಕೆಲಸ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇದೊಂದು ಪ್ಯಾರ. ಕುರುಕ್ಷೇತ್ರದಲ್ಲಿ ಬಹುಕಾಲ ಬೇರೆ ಬೇರೆಯಾಗಿದ್ದು ಸೋದರ ಸೋದರಿಯರಾದ ಕುಂತಿ ಮತ್ತು ವಸುದೇವರು ತಮ್ಮ ತಮ್ಮ ಮಕ್ಕಳು, ಸೊಸೆಯಂದಿರು, ಪತ್ನಿಯರು ಮತ್ತು ಕುಟುಂಬದ ಇತರರೊಂದಿಗೆ ಭೇಟಿಯಾದರು. ತಮ್ಮ ತಮ್ಮಲ್ಲಿ ಮಾತನಾಡುತ್ತಾ ಸ್ವಲ್ಪ ಕಾಲದಲ್ಲಿಯೇ ಅವರು ಹಿಂದಿನ ದುಃಖಗಳನ್ನು ಮರೆತರು. ಕುಂತಿ ದೇವಿಯು ತನ್ನ ಸೋದರ ವಸುದೇವನಿಗೆ ಹೀಗೆ ಹೇಳಿದಳು: ಪ್ರಿಯ ಸಹೋದರ, ನಾನು ಬಹಳ ದುರದೃಷ್ಟವಂತಳು, ಏಕೆಂದರೆ ನನ್ನ ಒಂದು ಆಸೆಯೂ ನೆರವೇರಲಿಲ್ಲ. ಇಲ್ಲವಾದರೆ ನನಗೆ ನಿನ್ನಂತಹ ಸಜ್ಜನನಾದ ಮತ್ತು ಎಲ್ಲ ರೀತಿಗಳಲ್ಲಿ ಪರಿಪೂರ್ಣನಾದ ಸೋದರನಿದ್ದರೂ ತುಂಬಾ ಸಂಕಟದ ಕಾಲದಲ್ಲಿ ನಾನು ದಿನಗಳನ್ನು ಹೇಗೆ ಕಳೆದೆ ಎಂದು ನೀನು ಕೇಳಲಿಲ್ಲವಲ್ಲ. ಧೃತರಾಷ್ಟ್ರ ಮತ್ತು ದುರ್ಯೋಧನರ ದುಷ್ಟ ಹಂಚಿಕೆಗಳಿಂದ ತಾನು, ತನ್ನ ಮಕ್ಕಳು
ದೂರ ಹೋದ ಸಂಕಟದ ದಿನಗಳನ್ನು ಸ್ಮರಿಸಿಕೊಳ್ಳುತ್ತಿದ್ದಂತೆ ತೋರುತ್ತದೆ. ಮುಂದುವರಿದು ಹೀಗೆ ಹೇಳಿದಳು, ಪ್ರಿಯ ಸಹೋದರ, ಮನುಷ್ಯನಿಗೆ ವಿಧಿಯು ವಿರುದ್ಧವಾದಾಗ ಅವನ ಹತ್ತಿರದ ನೆಂಟರು ಅವರನ್ನು ಮರೆತು ಬಿಡುತ್ತಾರೆ ಎಂದು ನನಗೆ ಅರ್ಥವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಅವನು ತಂದೆ, ತಾಯಿ ಅಥವಾ ಮಕ್ಕಳು ಅವನನ್ನು ಮರೆಯುತ್ತಾರೆ. ಪ್ರಿಯ ಸಹೋದರ, ಆದುದರಿಂದ ನಾನು ನಿನ್ನನ್ನು ಆಕ್ಷೇಪಿಸುತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶಕುಂತಲಾ ಮಾತಾಜಿ, ಶಾಂತಿ ರೂಪಿಣಿ ಮಾತಾಜಿ. ಸ್ವಲ್ಪ ಓದಿ ಮಾತಾಡಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಪಾರ್ವತಿ ಮಾತಾಜಿ. ಹರೇ ಕೃಷ್ಣ ಪಾರ್ವತಿ ಮಾತಾಜಿ ಓದ್ತೀರಾ? ಮಾತಾಜಿ. ಓದಿ. ವಾಸುದೇವನು ತನ್ನ ಸೋದರಿಗೆ ವಾಸುದೇವನು ತನ್ನ ಸೋದರಿಗೆ ಹೀಗೆ ಉತ್ತರ ಕೊಟ್ಟನು. ಪ್ರಿಯ ಸೋದರಿ, ನಿನ್ನ ನೊಂದ ಕೊಟ್ಟಬೇಡ ಮತ್ತು ನನ್ನನ್ನು ಆಕ್ಷೇಪಿಸಬೇಡ. ನಾವೆಲ್ಲ ವಿಧಿಯ ಕೈಯಲ್ಲಿರುವ ಅಟ್ಟಿಗಳನ್ನು ಏನೆಂದರೂ ನೆನಪಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರೂ ದೇವೋತ್ತಮ ಪರಮ ಪುರುಷನ ಕೈಯಲ್ಲಿದ್ದಾನೆ. ಎಲ್ಲಾ ಬಗೆಯ ಫಲಾಪೇಕ್ಷೆ ಕರ್ಮಗಳು ಹಾಗೂ ಅವುಗಳ ಫಲಗಳು ನಡೆಯುವುದು ಅವನ ನಿಯಂತ್ರಣಕ್ಕೆ ಅನುಗುಣವಾಗಿ. ಪ್ರಿಯ ಸೋದರಿ, ಕಂಸ ಮಹಾರಾಜನು ನನ್ನನ್ನು ತುಂಬಾ ಪೀಡಿಸಿದನು ಮತ್ತು ಅವನು ಕೊಟ್ಟ ಕಷ್ಟದಿಂದಾಗಿ ನಾನೆಲ್ಲ ಚಂದ ಹೋದೆವು ಎಂದು ನಿನಗೆ ಗೊತ್ತು. ನಾನು ಸದಾ ಆತಂಕದಲ್ಲಿ ದಿನಗಳನ್ನು ಕಳೆದೆವು. ಕಳೆದ ಕೆಲವು ದಿನಗಳಿಂದ ಭಗವಂತನ ಕೃಪೆಯಿಂದ ನಾನು ನಮ್ಮ ಸ್ಥಳಗಳಿಗೆ ಬಂದೆವು. ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಮಾಡಿ, ಒಂದು ಪ್ಯಾರಾ. ಈ ಸಂಭಾಷಣೆಯಂತರ ವಸುದೇವ ಮತ್ತು ಉಗ್ರಸೇನರು ತಮ್ಮನ್ನು ಕಾಣಲು ಬಂದಿದ್ದ ಅರಸರನ್ನು ಬರಮಾಡಿಕೊಂಡರು ಮತ್ತು ಸ್ವಾಗತಿಸಿದರು. ಅಲ್ಲಿ ಶ್ರೀಕೃಷ್ಣನು ಇದ್ದನು ಕಂಡು ಎಲ್ಲ ಸಂದರ್ಶಕರಿಗೂ ದಿವ್ಯಾನಂದವಾಯಿತು. ಅವರ ಮನಸ್ಸನ್ನು ಶಾಂತಿಯು ತುಂಬಿತು. ಮುಖ್ಯ ಸಂದರ್ಶಕರಲ್ಲಿ ಎಲ್ಲರೂ ಭೀಷ್ಮ, ದ್ರೋಣಾಚಾರ್ಯ, ಯುಧಿಷ್ಠಿರ ಮತ್ತು ಅವನ ಹೆಂಡತಿ ಕುಂತಿಯೊಡನೆ ಪಾಂಡವರು, ಸೃಜಯ, ವಿದುರ, ಕೃಪಾಚಾರ್ಯ, ಕುಂತಿಯೋಜ, ವಿರಾಟ, ನಗ್ನಜಿತ್, ಮಹಾರಾಜ ಪುರುಜಿತ್, ದೃಪದ, ಶಲ್ಯ, ದೃಷ್ಟಕೇತು, ದಮಘೋಷ, ವಿಶಾಲಾಕ್ಷ, ಕಾಶಿ, ಮಿಥಿಲೆ ಮತ್ತು ಮೊದಲು ಮಂದ್ರ ದೇಶವೆಂದು ಹೆಸರಿದ್ದ ಮಾಂದ್ರಾಸು, ಕೇಕಯ ಇವುಗಳು ರಾಜಗಳು. ಯುಧಾಮನು ಸುಶರ್ಮ ತನ್ನ ಪುತ್ರರೊಡನೆ ಬಾಹಿಕ ಮತ್ತು ಯುಧಿಷ್ಠಿರನ ಅನೇಕ ಮಂದಿ ಸಾಮಂತ ರಾಜರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಪದ್ಮಾವತಿ ವಂದಿತಾ ದೇವಿದಾಸಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ಕೃಷ್ಣನನ್ನು ಅವನ ಸಾವಿರಾರು ಮಂದಿ ರಾಣಿಯರನ್ನು ಕಂಡಾಗ ಇಂತಹ ಸೌಂದರ್ಯವನ್ನು, ಅಲೌಕಿಕ ಶ್ರೀಮಂತಿಕೆಯನ್ನು ಕಂಡು ಅವರಿಗೆ ಸಂಪೂರ್ಣವಾಗಿ ಸಮಾಧಾನವಾಯಿತು. ಅಲ್ಲಿದ್ದವರೆಲ್ಲ ಬಲರಾಮ ಕೃಷ್ಣನನ್ನು ತಾವೇ ಬಂದು ಸಂದರ್ಶಿಸಿದರು.
ಪ್ರಭು ಅವರನ್ನು ಯೋಗ್ಯ ರೀತಿಯಲ್ಲಿ ಬರಮಾಡಿಕೊಂಡನು. ಅವರು ಯದುವಂಶದವರನ್ನು ಮುಖ್ಯವಾಗಿ ಕೃಷ್ಣ ಬಲರಾಮನನ್ನು ಹೊಗಳಲು ಪ್ರಾರಂಭಿಸಿದರು. ಅವನು ಭೋಜರ ಅರಸನಾಗಿದ್ದರಿಂದ ಉಗ್ರಸೇನನನ್ನು ಯಾದವರಲ್ಲಿ ಮುಖ್ಯನು ಎಂದು ಭಾವಿಸಿ ಸಂದರ್ಶಕರು ನಿರ್ದಿಷ್ಟವಾಗಿ ಅವನಿಗೆ ಹೀಗೆ ಹೇಳಿದರು: ಮಹಾಸ್ವಾಮಿ, ಉಗ್ರಸೇನ ರಾಜನೇ, ವಾಸ್ತವವಾಗಿ ಇಡೀ ಜಗತ್ತಿನಲ್ಲಿ ಎಲ್ಲಾ ರೀತಿಗಳ ಪರಿಪೂರ್ಣರಾದವರೆಂದರೆ ಯದುವಂಶದವರೇ. ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ. ನಿನ್ನ ಪರಿಪೂರ್ಣತೆಯ ವಿಶಿಷ್ಟ ಸ್ಥಿತಿ ಎಂದರೆ ಹಲವಾರು ವ್ರತಗಳನ್ನು ತಪಸ್ಸುಗಳನ್ನು ಬಹು ವರ್ಷ ಕಾಲ ಮಾಡಿ ಬಹು ಮಂದಿ ಯೋಗಿಗಳು ಅಸುರರು ಕೃಷ್ಣನನ್ನು ನೀನು ಸದಾ ನೋಡುತ್ತಿರುವೆಯೇ? ನೀವೆಲ್ಲರೂ ಪ್ರತಿ ಕ್ಷಣವೂ ಕೃಷ್ಣನ ಸಂಪರ್ಕದಲ್ಲಿದ್ದೀರಿ. ಎಲ್ಲಾ ವೇದಸ್ತುಗಳು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಹೊಗಳುತ್ತವೆ. ಕೃಷ್ಣನ ಚರಣ ಕಮಲಗಳನ್ನು ತೊಳೆಯಲು ಗಂಗಾ ನದಿ ನೀರನ್ನು ಉಪಯೋಗಿಸುವುದರಿಂದ ಅದು ಪಾವನವೆನಿಸಿದೆ. ವೈದಿಕ ಸಾಹಿತ್ಯವೆಲ್ಲ ಕೃಷ್ಣನ ಆದೇಶಗಳಲ್ಲಿ ಬೇರೇನೂ ಅಲ್ಲ. ವೇದಗಳ ಅಭ್ಯಾಸದ ಗುರಿಯೇ ಕೃಷ್ಣನ ಅರಿವು. ಆದುದರಿಂದ ಕೃಷ್ಣನ ಮಾತುಗಳು ಮತ್ತು ಅವನ ಲೀಲೆಗಳು ಸಂದೇಶವು ಯಾವಾಗಲೂ ಪರಿಶುದ್ಧಗೊಳಿಸುತ್ತವೆ. ಕಾಲ ಮತ್ತು ಸನ್ನಿವೇಶಗಳ ಪ್ರಭಾವದಿಂದ ಈ ಜಗತ್ತಿನ ಶ್ರೀಮಂತಿಕೆಗಳೆಲ್ಲ ಬಹುಮಟ್ಟಿಗೆ ತೊರೆದು ಹೋಗಿದ್ದವು. ಆದರೆ ಕೃಷ್ಣನ ಈ ಲೋಕದಲ್ಲಿ ಅವತರಿಸಿದನಿಂದ ಅವನ ಚರಣ ಕಮಲಗಳ ಸ್ಪರ್ಶದಿಂದ ಎಲ್ಲಾ ಶುಭ ಲಕ್ಷಣಗಳು ಮತ್ತೆ ಕಾಣಿಸಿಕೊಳ್ಳುತ್ತಿವೆ. ಅವನ ಇರುವಿಕೆಯಿಂದ ಕ್ರಮೇಣ ಎಲ್ಲ ಆಕಾಂಕ್ಷೆಗಳು ಬಯಕೆಗಳು ಪೂರೈಸುತ್ತಿವೆ. ಮಹಾಸ್ವಾಮಿ ಭೋಜರಾಜ, ನಿನಗೆ ಯದುವಂಶದರೊಂದಿಗೆ ವಿವಾಹ ಸಂಬಂಧವು ಉಂಟು, ರಕ್ತ ಸಂಬಂಧವು ಉಂಟು. ಇದರಿಂದ ನೀನು ಸದಾ ಕೃಷ್ಣನ ಸಂಪರ್ಕದಲ್ಲಿದೆಯೇ? ಯಾವ ಕಾಲದಲ್ಲಾಗಲಿ ಅವನನ್ನು ನೋಡಬೇಕೆಂದರೆ ನಿನಗೆ ಕಷ್ಟವಿಲ್ಲ. ಕೃಷ್ಣನು ನಮ್ಮೊಡನೆ ನಡೆಯುತ್ತಿದ್ದಾನೆ, ಮಾತನಾಡುತ್ತಾನೆ, ಕುಳಿತುಕೊಳ್ಳುತ್ತಾನೆ, ವಿಶ್ರಾಂತಿ ಪಡೆಯುತ್ತಾನೆ ಮತ್ತು ಭೋಜನ ಮಾಡುತ್ತಾನೆ. ಯಾದವರು ನರಕಕ್ಕೆ ರಾಜಮಾರ್ಗವೆನಿಸಿದ ಪ್ರಾಪಂಚಿಕ ವ್ಯವಹಾರಗಳಲ್ಲಿಯೇ ಸದಾ ತೊಡಗಿರುವಂತೆ ಕಾಣುತ್ತದೆ. ಆದರೆ ವಿಷ್ಣುವರ್ಗದ ಆದಿ ದೇವೋತ್ತಮ ಪರಮಪುರುಷನು ಸರ್ವಜ್ಞನೂ ಸರ್ವಾಂತರ್ಯಾಮಿಯೂ ಸರ್ವಶಕ್ತನೂ ಆದ ಕೃಷ್ಣನರಿಯುವುದರಿಂದ ವಾಸ್ತವವಾಗಿ ನೀವೆಲ್ಲರೂ ಭೌತಿಕ ಕಲ್ಮಶಗಳಿಲ್ಲದವರು ಹಾಗೂ ಮುಕ್ತಿ ಮತ್ತು ಬ್ರಹ್ಮನ ಅಸ್ತಿತ್ವವನ್ನು ಮೀರಿದ ಸ್ಥಿತಿಯಲ್ಲಿರುವವರು. ಸೂರ್ಯಗ್ರಹಣದ ಕಾರಣದಿಂದ ಕೃಷ್ಣನು ಕುರುಕ್ಷೇತ್ರದಲ್ಲಿರುತ್ತಾನೆ ಎಂದು ಕೇಳಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಜುತೂರ್ ಮಾತಾಜಿ ಓದ್ತೀರಾ? ಪ್ರಿಯಾಂಕಾ ಮಾತಾಜಿ ಓದ್ತೀರಾ? ಹೇಮರಾಘವ್ ಮಾತಾಜಿ ಓದ್ತೀನಿ ಮಾತಾಜಿ. ಸೂರ್ಯಗ್ರಹಣದ ಕಾರಣದಿಂದ ಕೃಷ್ಣನು ಕುರುಕ್ಷೇತ್ರದಲ್ಲಿರುತ್ತಾನೆ ಎಂದು ಕೇಳಿ ಬೃಂದಾವನ ನಿವಾಸಿಗಳು ನಂದ ಮಹಾರಾಜನ ಮುಂದಾಳತ್ವದಲ್ಲಿ ಅಲ್ಲಿಗೆ ಹೋಗಲು ತೀರ್ಮಾನಿಸಿದರು. ಆದುದರಿಂದ ಯದುಕುಲದವರೆಲ್ಲ ಅಲ್ಲಿದ್ದರು. ತನ್ನ ಗೋಪಾಲಕರೊಡನೆ ಹೊರಟು ನಂದ ಮಹಾರಾಜನು ತಮಗೆ ಬೇಕಾಗುವ ಸಾಮಾನುಗಳನ್ನೆಲ್ಲ ಎತ್ತಿನ ಗಾಡಿಯಲ್ಲಿ ಹಾಕಿದ್ದನು. ಬೃಂದಾವನದ ನಿವಾಸಿಗಳೆಲ್ಲ ತಮ್ಮ ಪ್ರೀತಿಯ ಪುತ್ರರಾದ ಬಲರಾಮ ಕೃಷ್ಣರನ್ನು ನೋಡಲು ಬಂದಿದ್ದರು. ಬೃಂದಾವನದ ಗೋಪಾಲಕರು ಕುರುಕ್ಷೇತ್ರಕ್ಕೆ ಬಂದಾಗ ಯದುವಂಶದವರಿಗೆ ಬಹು ಸಂತೋಷವಾಯಿತು. ಬೃಂದಾವನದ ನಿವಾಸಿಗಳನ್ನು ಕಾಣುತ್ತಲೇ ಅವರನ್ನು ಸ್ವಾಗತಿಸಲು ಎದ್ದು ನಿಂತರು. ಅವರಿಗೆ ಮತ್ತೆ ಜೀವ ಬಂದಂತಾಯಿತು. ಭೇಟಿಯಾಗಲು ಇಬ್ಬರೂ ಕಾತರರಾಗಿದ್ದರು. ಮುಂದೆ ಬಂದು ಭೇಟಿ ಮಾಡಿದಾಗ ಒಬ್ಬರನ್ನೊಬ್ಬರು ಹೃದಯ ತಣಿಯುವಂತೆ ಅಲಂಗಿಸಿಕೊಂಡರು. ಬಹುಕಾಲ ಆಲಿಂಗನದಲ್ಲೇ ಇದ್ದರು. ವಸುದೇವನು ನಂದ ಮಹಾರಾಜನನ್ನು ನೋಡುತ್ತಲೇ ಹಾರಿ ಓಡಿ ಅವನನ್ನು ಪ್ರೀತಿಯಿಂದ ಅಲಂಗಿಸಿಕೊಂಡನು. ವಸುದೇವನು ಅವನ ಹಿಂದಿನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಕಂಸ ಮಹಾರಾಜನು ತನ್ನನ್ನು ಸೆರೆಯಲ್ಲಿಟ್ಟಿದ್ದುದು, ತನ್ನ ಮಕ್ಕಳನ್ನು ಕೊಂದದ್ದು, ಕೃಷ್ಣನ ಜನನವಾದ ಕೂಡಲೇ ಅವನನ್ನು ನಂದ ಮಹಾರಾಜನ ಮನೆಗೆ ಕರೆದೊಯ್ದದ್ದು ಮತ್ತು ಕೃಷ್ಣ ಬಲರಾಮನನ್ನು ನಂದ ಮಹಾರಾಜನು ಅವನ ರಾಣಿ ಯಶೋದೆಯು ತಮ್ಮ ಮಕ್ಕಳಂತೆಯೇ ಬೆಳೆಸಿದ್ದು ಎಲ್ಲವನ್ನು ಹೇಳಿದನು.
ಹಾಗೆಯೇ ಬಲರಾಮ ಕೃಷ್ಣರು ನಂದ ಮಹಾರಾಜನನ್ನು ಯಶೋದೆಯನ್ನು ಆಲಿಂಗಿಸಿಕೊಂಡು ಅನಂತರ ಅವರ ಚರಣ ಕಮಲಗಳಿಗೆ ನಮಸ್ಕರಿಸಿ ಗೌರವವನ್ನು ಅರ್ಪಿಸಿದರು. ನಂದ ಮತ್ತು ಯಶೋದೆಯರಲ್ಲಿ ಅವರಿಗಿದ್ದ ಪ್ರೀತಿಯಿಂದ ಕೃಷ್ಣ ಬಲರಾಮರ ಗಂಟಲು ಕಟ್ಟಿಹೋಯಿತು. ಕೆಲವು ಕ್ಷಣ ಕಾಲ ಅವರಿಗೆ ಮಾತನಾಡಲಾಗಲೇ ಇಲ್ಲ. ಅದೃಷ್ಟಶಾಲಿಗಳಾದ ನಂದ ಮಹಾರಾಜನು ಯಶೋದೆಯು ತಮ್ಮ ಗಂಡು ಮಕ್ಕಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಹೃದಯ ತಣಿಯುವಂತೆ ಆಲಿಂಗಿಸಿದರು. ಕೃಷ್ಣ ಬಲರಾಮರಿಂದ ದೂರವಾಗಿದ್ದ ನಂದ ಮಹಾರಾಜನು ಯಶೋದೆಯು ಬಹು ಕಾಲದಿಂದ ದುಃಖದಲ್ಲಿ ಮುಳುಗಿದ್ದರು. ಅವರನ್ನು ಕಂಡು ಆಲಿಂಗಿಸಿಕೊಂಡಾಗ ಅವರ ದುಃಖಗಳೆಲ್ಲ ಮಾಯವಾದವು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಪ್ರಿಯಾಂಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದಾದ ನಂತರ ಕೃಷ್ಣನ ತಾಯಿ ದೇವಕಿಯು ಬಲರಾಮನ ತಾಯಿ ರೋಹಿಣಿಯು ಯಶೋದೆಯನ್ನು ಆಲಿಂಗಿಸಿದರು. ಅವರು ಹೀಗೆಂದರು: ಪ್ರೀತಿಯ ರಾಣಿ ಯಶೋದಾದೇವಿ, ನೀನು ನಂದ ಮಹಾರಾಜನನ್ನು ನಮಗೆ ಬಹು ಸ್ನೇಹಿತರಾಗಿದ್ದೀರಿ. ನಿಮ್ಮನ್ನು ನೆನೆಸಿಕೊಳ್ಳುತ್ತಲೇ ನಿಮ್ಮ ಸ್ನೇಹಶೀಲ ಕಾರ್ಯಗಳಿಗೆ ಮನಸೋಲುತ್ತೇನೆ. ನೀವು ನಮಗೆ ಎಷ್ಟು ಉಪಕಾರ ಮಾಡಿದ್ದೀರಿ ಎಂದರೆ, ನಿಮ್ಮ ಉಪಕಾರಕ್ಕಾಗಿ ನಾವು ಸ್ವರ್ಗದ ರಾಜನ ಶ್ರೀಮಂತಿಕೆಯನ್ನೇ ನಿಮಗೆ ಕೊಟ್ಟರೂ ನಿಮ್ಮ ಸ್ನೇಹದ ವರ್ತನೆಗೆ ಪ್ರತಿಫಲ ಕೊಟ್ಟಂತಾಗುವುದಿಲ್ಲ. ನಮ್ಮ ವಿಷಯದಲ್ಲಿ ನೀವು ತೋರಿಸಿದ ಸ್ನೇಹವನ್ನು ನಾವು ಎಂದೂ ಮರೆಯುವುದಿಲ್ಲ. ಕೃಷ್ಣ ಬಲರಾಮರು ಹುಟ್ಟಿದಾಗ ತಮ್ಮ ನಿಜವಾದ ತಂದೆ ತಾಯಿಗಳನ್ನು ನೋಡುವ ಮೊದಲೇ ಅವರು ನಿಮ್ಮ ಪೋಷಣೆಗೆ ಬಂದರು. ಪಕ್ಷಿಗಳು ಗೂಡಿನಲ್ಲಿ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುವಂತೆ ಅವರಿಬ್ಬರನ್ನು ನೀವು ನಿಮ್ಮ ಮಕ್ಕಳಂತೆಯೇ ಬೆಳೆಸಿದ್ದೀರಿ. ಅವರಿಗೆ ಆಹಾರ ಕೊಟ್ಟಿರಿ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಪುಷ್ಟಿಯಾಗಿ ಬೆಳೆಸಿದ್ದೀರಿ, ಅವರನ್ನು ಪ್ರೀತಿಸಿದ್ದೀರಿ ಮತ್ತು ಅವರಿಗಾಗಿ ಅನೇಕ ಶುಭ ಧಾರ್ಮಿಕ ಉತ್ಸವಗಳನ್ನು ನಡೆಸುತ್ತಿದ್ದೀರಿ. ವಾಸ್ತವವಾಗಿ ಅವರು ನಮ್ಮ ಮಕ್ಕಳಲ್ಲ, ಅವರು ನಿಮಗೆ ಸೇರಿದವರು. ಕೃಷ್ಣ ಮತ್ತು ಬಲರಾಮರಿಗೆ ನಂದ ಮಹಾರಾಜ ಮತ್ತು ನೀನು ನಿಜವಾದ ತಂದೆ ತಾಯಿಯರು. ಅವರನ್ನು ನೀವು ನೋಡಿಕೊಂಡಿರಿ. ಅವರಿಗೆ ಒಂದಷ್ಟು ಕಷ್ಟವಾಗಲಿಲ್ಲ. ನಿಮ್ಮ ರಕ್ಷಣೆಯಲ್ಲಿ ಅವರಿಗೆ ಏನೇನೂ ಭಯವಿರಲಿಲ್ಲ. ನೀವು ಅವರಲ್ಲಿ ತೋರಿಸಿದ ಅತಿಶಯ ಪ್ರೀತಿಯು ನಿಮ್ಮ ಉನ್ನತ ಸ್ಥಾನಕ್ಕೆ ಅತ್ಯಂತ ಯೋಗ್ಯವಾದದ್ದು. ಅತಿ ಉದಾತ್ತ ಸ್ವಭಾವದವರು ತಮ್ಮ ಮಕ್ಕಳಿಗೂ ಇತರರ ಮಕ್ಕಳಿಗೂ ಭೇದವನ್ನು ಎಣಿಸುವುದಿಲ್ಲ. ನಂದ ಮಹಾರಾಜ ಮತ್ತು ನಿನಗಿಂತ ಉದಾತ್ತ ಸ್ವಭಾವದವರು ಇರಲು ಸಾಧ್ಯವೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮಾತಾಜಿ ವಿವರಿಸ್ತೀರಾ ಅಲ್ಲ ಓದಿಸ್ಲಾ? ಫುಲ್ ಓಕೆ. ನಿರ್ಮಲಾ BR ಮಾತಾಜಿ ಓದಿ. ನಿರ್ಮಲಾ ಮಾತಾಜಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಬೃಂದಾವನದ ಗೋಪಿಯರ ಮಟ್ಟಿಗೆ ಅವರು ಹುಟ್ಟಿದಂದಿನಿಂದ ಅವರಿಗೆ ಕೃಷ್ಣನನ್ನು ಬಿಟ್ಟು ಏನೂ ತಿಳಿದಿರಲಿಲ್ಲ. ಕೃಷ್ಣ ಮತ್ತು ಬಲರಾಮರೇ ಅವರ ಬದುಕು, ಅವರ ಆತ್ಮ. ಅವರಿಗೆ ಕೃಷ್ಣನಲ್ಲಿ ಎಷ್ಟು ಮೋಹ ಎಂದರೆ ಕಣ್ಣುರೆಪ್ಪೆ ಮುಚ್ಚಿ ತೆರೆಯುವಷ್ಟು ಕಾಲ ಸಹ ಅವನನ್ನು ನೋಡಲು ಅಡ್ಡಿಯಾಗುವುದನ್ನು ಅವರು ಸಹಿಸಲು ಸಾಧ್ಯವಿರಲಿಲ್ಲ. ದೇಹವನ್ನು ಸೃಷ್ಟಿಸಿದ ಬ್ರಹ್ಮನು ಮೂರ್ಖತನದಿಂದ ಮುಚ್ಚಿಕೊಂಡು ತೆರೆದುಕೊಂಡು ತಾವು ಕೃಷ್ಣನನ್ನು ಕಾಣುವುದಕ್ಕೆ ಅಡ್ಡಿಯಾಗುವ ಕಣ್ಣುರೆಪ್ಪೆಗಳನ್ನು ಸೃಷ್ಟಿಸಿದ ಎಂದು ಅವನನ್ನು ತೆಗಳುತ್ತಿದ್ದರು. ನಂದ ಮಹಾರಾಜ ಮತ್ತು ಯಶೋದೆಯರೊಂದಿಗೆ ಬಂದ ಗೋಪಿಯರು ಹಲವು ವರ್ಷಗಳ ಕಾಲ ಕೃಷ್ಣನನ್ನು ಕಾಣದೆ ಇದ್ದುದರಿಂದ ಕೃಷ್ಣನನ್ನು ಕಾಣುವುದರಲ್ಲಿ ಅವರಿಗೆ ಹರ್ಷೋನ್ಮಾದವಿತ್ತು. ಕೃಷ್ಣನನ್ನು ಕಾಣಲು ಅವರಿಗೆ ಎಷ್ಟು ತವಕವಿತ್ತು ಎಂದು ಇತರರಿಗೆ ಊಹಿಸಲು ಸಾಧ್ಯವಿಲ್ಲ. ಕೃಷ್ಣನನ್ನು ಕಾಣುತ್ತಲೇ ಅವರು ತಮ್ಮ ಕಣ್ಣುಗಳಿಂದ ಅವನನ್ನು ಹೃದಯದಲ್ಲಿ ತುಂಬಿಕೊಂಡರು. ಮನಸಾರೆ ಅವನನ್ನು ಆಲಿಂಗಿಸಿಕೊಂಡರು. ಕೃಷ್ಣನನ್ನು ಮನಸ್ಸಿನಲ್ಲಿ ಮಾತ್ರ ಆಲಿಂಗಿಸಿಕೊಳ್ಳುತ್ತಿದ್ದರೂ ಅವರಿಗೆ ಎಷ್ಟು ಅಮಿತಾನಂದವಾಯಿತೆಂದರೆ ಆ ಗಳಿಗೆಯ ಮಟ್ಟಿಗೆ ಅವರು ಸಂಪೂರ್ಣವಾಗಿ ತಮ್ಮನ್ನೇ ಮರೆತರು. ಕೃಷ್ಣನನ್ನು ಮನಸ್ಸಿನಲ್ಲಿ ಆಲಿಂಗಿಸಿಕೊಂಡ ಮಾತ್ರದಿಂದಲೇ ಅವರು ಅನುಭವಿಸಿದ ಆನಂದ ಸಮಾಧಿಯನ್ನು ದೇವೋತ್ತಮ ಪರಮಪುರುಷನನ್ನು ಸದಾ ಧ್ಯಾನಿಸುವ ಮಹಾಯೋಗಿಗಳು ಸಾಧಿಸಲಾರರು. ತನ್ನನ್ನು ತಮ್ಮ ಮನಸ್ಸಿನಲ್ಲಿಯೇ ಆಲಿಂಗಿಸಿಕೊಂಡು ಗೋಪಿಯರು ಮೈಮರೆತಿದ್ದಾರೆ ಎಂಬುದನ್ನು ಅರಿತ ಕೃಷ್ಣನು ಅವನು ಎಲ್ಲರ ಹೃದಯಗಳಲ್ಲಿಯೂ ಇರುವುದರಿಂದ ಅವರೊಳಗೆ ಅವರನ್ನು ಆಲಿಂಗಿಸಿದನು. ಓದ್ಲಾ ಮಾತಾಜಿ ಮುಂದಕ್ಕೆ? ಓದಿ.
ಕೃಷ್ಣನು ಯಶೋದೆ ಮತ್ತು ತನ್ನ ಇತರ ತಾಯಿಯರಾದ ದೇವಕಿ ಮತ್ತು ರೋಹಿಣಿಯರೊಡನೆ ಕುಳಿತಿದ್ದನು. ಅವರವರು ಮಾತನಾಡುತ್ತಿದ್ದಾಗ ಅವನು ಗೋಪಿಯರನ್ನು ನೋಡಲು ಒಂದು ಏಕಾಂತ ಸ್ಥಳಕ್ಕೆ ಹೋದನು. ಅವನು ಗೋಪಿಯರ ಬಳಿ ಹೋದೊಡನೆಯೇ ಮುಗುಳ್ನಗೆ ಬೀರಲು ಪ್ರಾರಂಭಿಸಿದನು. ಅವರನ್ನು ಆಲಿಂಗಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಹೀಗೆ ಹೇಳಿ ಅವರಿಗೆ ಧೈರ್ಯ ಕೊಟ್ಟನು. ಪ್ರಿಯ ಗೆಳೆಯರೇ, ನಮ್ಮ ನಂಟರಿಗೂ ಸಂಸಾರದವರಿಗೂ ಸಂತೋಷವನ್ನು ಕೊಡುವುದಕ್ಕೋಸ್ಕರವೇ ಬಲರಾಮನು ನಾನು ಬೃಂದಾವನವನ್ನು ಬಿಟ್ಟೆವು ಎಂದು ನಿಮಗೆ ತಿಳಿದಿದೆ. ನಮ್ಮ ಶತ್ರುಗಳೊಡನೆ ಹೋರಾಡುವುದರಲ್ಲಿ ಬಹುಕಾಲ ಕಳೆಯಿತು. ನನ್ನಲ್ಲಿ ಬಹು ಪ್ರೀತಿಯನ್ನಿಟ್ಟುಕೊಂಡಿದ್ದು ನನಗೆ ಸಮೀಪರಾಗಿ ನಿಮ್ಮನ್ನು ಅನಿವಾರ್ಯವಾಗಿ ಮರೆಯಬೇಕಾಯಿತು. ಹೀಗೆ ಮಾಡಿದುದರಿಂದ ನಾನು ನಿಮ್ಮ ವಿಷಯದಲ್ಲಿ ಕೃತಜ್ಞನಾಗಿದ್ದೇನೆ ಎಂದು ನನಗೆ ಗೊತ್ತು. ಆದರೂ ನೀವು ನನಗೆ ನಿಷ್ಠರಾಗಿದ್ದೀರಿ ಎಂದೂ ಗೊತ್ತು. ನಾನು ನಿಮ್ಮನ್ನು ಹಿಂದೆ ಬಿಟ್ಟು ಹೋಗಬೇಕಾಗಿ ಬಂದರೂ ನೀವು ನನ್ನನ್ನು ಕುರಿತು ಯೋಚಿಸುತ್ತಿದ್ದೀರಾ? ಪ್ರಿಯ ಗೋಪಿಯರೇ, ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ಎಂದು ನನ್ನನ್ನು ಸ್ಮರಿಸಿಕೊಳ್ಳುವುದು ನಿಮಗೆ ಇಷ್ಟವಿಲ್ಲವೇ? ನಾನು ನಿಮ್ಮೊಡನೆ ತಪ್ಪು ರೀತಿಯಲ್ಲಿ ನಡೆದುಕೊಂಡೆನೆಂದು ಗಂಭೀರವಾಗಿ ಆಲೋಚಿಸುತ್ತಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಜುಳಾ ಎ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸುದೈವದಿಂದ ಅಲ್ಲ, ಏನೇ ಆಗಲಿ ನಿಮ್ಮನ್ನು ಬಿಟ್ಟು ಹೋಗಬೇಕೆಂದು ನನ್ನ ಉದ್ದೇಶವಾಗಿರಲಿಲ್ಲ ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು. ನಾವು ಬೇರೆ ಬೇರೆಯಾಗಬೇಕೆಂದು ವಿಧಿಯೇ ತೀರ್ಮಾನಿಸಿತ್ತು. ವಿಧಿಯೇ ಪರಮ ನಿಯಂತ್ರಕ. ಅದು ತನ್ನ ಇಚ್ಛೆ ಬಂದಂತೆ ಮಾಡುತ್ತದೆ. ಅದು ತನ್ನ ಮನಸ್ಸು ಬಂದಂತೆ ಜನರನ್ನು ಹತ್ತಿರ ತರುತ್ತದೆ, ದೂರ ಮಾಡುತ್ತದೆ. ಮೋಡಗಳು ಮತ್ತು ಬಿರುಗಾಳಿಯ ಕಾರಣದಿಂದ ಧೂಳಿನ ಸಣ್ಣ ಕಣಗಳು ಮತ್ತು ಹತ್ತಿಯ ಸಣ್ಣ ಸಣ್ಣ ಚೂರುಗಳು ಸೇರಿಕೊಳ್ಳುವುದನ್ನು ನಾವು ಕಂಡಿದ್ದೇವೆ. ಬಿರುಗಾಳಿಯು ಕಡಿಮೆಯಾದ ಮೇಲೆ ಧೂಳು ಮತ್ತು ಹತ್ತಿ ಬೇರೆಯಾಗುತ್ತವೆ, ಬೇರೆ ಬೇರೆ ಸ್ಥಳಗಳಿಗೆ ಚದರಿ ಹೋಗುತ್ತವೆ. ಹಾಗೆಯೇ ಪರಮಪ್ರಭುವೇ ಎಲ್ಲವನ್ನೂ ಸೃಷ್ಟಿಸಿದವನು. ನಾವು ಕಾಣುವ ವಸ್ತುಗಳು ಅವನ ಭಿನ್ನ ಭಿನ್ನ ರೂಪಗಳು. ಅವನ ಪರಮ ಸಂಕಲ್ಪಕ್ಕೆ ಅನುಗುಣವಾಗಿ ನಾವು ಕೆಲವೊಮ್ಮೆ ಒಂದಾಗುತ್ತೇವೆ ಮತ್ತು ಕೆಲವೊಮ್ಮೆ ಬೇರೆಯಾಗುತ್ತೇವೆ. ಆದುದರಿಂದ ನಾವು ಸಂಪೂರ್ಣವಾಗಿ ಅವನ ಇಚ್ಛೆಯನ್ನು ಅವಲಂಬಿಸಿದ್ದೇವೆ ಎಂದು ತೀರ್ಮಾನಿಸಬಹುದು. ಓದ್ಬೇಕಾ ಮಾತಾಜಿ? ಓದಿ, ಚಿಕ್ಕ ಪ್ಯಾರೆಲ್ಲ ಓದಿ. ಸುದೈವದಿಂದ ನಿಮಗೆ ನನ್ನಲ್ಲಿ ಬಹು ಪ್ರೀತಿ ಇದೆ. ನನ್ನೊಡನೆ ದಿವ್ಯ ಸಹವಾಸವನ್ನು ಸಾಧಿಸಲು ಇದೊಂದೇ ದಾರಿ. ನನ್ನ ವಿಷಯದಲ್ಲಿ ಇಂತಹ ಪರಿಶುದ್ಧ ಭಕ್ತಿಪೂರ್ವಕ ಪ್ರೀತಿಯನ್ನು ಬೆಳೆಸಿಕೊಂಡ ಜೀವಿಯು ನಿಶ್ಚಯವಾಗಿಯೂ ಕೊನೆಗೆ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಎಂದರೆ ನನ್ನ ಭಕ್ತಿಪೂರ್ವಕ ಸೇವೆ ಮತ್ತು ನನ್ನಲ್ಲಿ ಪ್ರೀತಿ ಇವೇ ಪರಮ ಮುಕ್ತಿಯ ಕಾರಣಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲತಾ ಸುಬ್ಬಣ್ಣ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ನನ್ನ ಪ್ರಿಯ ಸ್ನೇಹಿತೆಯರಾದ ಗೋಪಿಯರೇ, ಎಲ್ಲೆಲ್ಲೂ ಕ್ರಿಯಾಶಾಲಿಯಾಗಿರುವುದು ನನ್ನ ಶಕ್ತಿಯೇ ಎಂದು ನನ್ನಿಂದ ತಿಳಿದುಕೊಳ್ಳಿ. ಉದಾಹರಣೆಗೆ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಿ. ಅದು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಮತ್ತು ಆಕಾಶಗಳ ಸಂಯೋಜನೆ ಮಾತ್ರ. ಅದಕ್ಕೆ ಪ್ರಾರಂಭದಲ್ಲಿಯೇ ಆಗಲಿ ಅದರ ಅಸ್ತಿತ್ವದ ಕಾಲದಲ್ಲಾಗಲಿ ಅದು ನಾಶವಾದ ನಂತರವಾಗಲಿ ಅದೇ ಭೌತಿಕ ಅಂಶಗಳು ಇರುತ್ತವೆ. ಅದನ್ನು ಮಾಡಿದಾಗ ಮಣ್ಣಿನ ಮಡಕೆಯು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಮತ್ತು ಆಕಾಶಗಳಿಂದ ಆಗಿರುತ್ತದೆ. ಅದು ಅಸ್ತಿತ್ವದಲ್ಲಿದ್ದಾಗ ಹಾಗೆಯೇ ಇರುತ್ತದೆ. ಅದು ಒಡೆದು ನಾಶವಾದಾಗ ಅದರ ವಿಭಿನ್ನ ಅಂಶಗಳು ಭೌತಿಕ ಶಕ್ತಿಯ ಬೇರೆ ಬೇರೆ ಭಾಗಗಳಲ್ಲಿ ಉಳಿಯುತ್ತವೆ. ಹಾಗೆಯೇ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಲ್ಲಿ ಎಲ್ಲವೂ ನನ್ನ ಶಕ್ತಿಯ ವಿವಿಧ ಅಭಿವ್ಯಕ್ತಿಗಳು. ಶಕ್ತಿಯು ನನ್ನಿಂದ ಬೇರೆ ಅಲ್ಲವಾದುದರಿಂದ ನಾನೇ ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದ್ದೇನೆ ಎಂದು ಭಾವಿಸಬೇಕು. ಹಾಗೆಯೇ ಜೀವವಿರುವ ದೇಹವು ಪಂಚಭೂತಗಳ ಸಂಯೋಜನೆಯಲ್ಲದೆ ಬೇರೆಯಲ್ಲ.
ಭೌತಿಕ ಸ್ಥಿತಿಯಲ್ಲಿ ಒಳಗಿರುವ ಜೀವಿಯು ನನ್ನ ವಿಭಿನ್ನ ಅಂಶವೇ. ತಾನೇ ಪರಮ ಭೋಗಿ ಎನ್ನುವ ಅವನ ಮಿಥ್ಯ ಕಲ್ಪನೆಯಿಂದ ಅವನು ಭೌತಿಕ ಸ್ಥಿತಿಯಲ್ಲಿ ಸಿಕ್ಕಿದ್ದಾನೆ. ಜೀವಿಯು ಈ ಮಿಥ್ಯ ಅಹಂಭಾವವೇ ಅದು ಭೌತಿಕ ಅಸ್ತಿತ್ವದಲ್ಲಿ ಸೆರೆಯಾಗಲು ಕಾರಣ. ಪರಮ ಸತ್ಯವಾಗಿ ನಾನು ಜೀವಿಯನ್ನು ಅವನ ಭೌತಿಕ ಶರೀರವನ್ನು ಮೀರಿದವನು. ಭೌತಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಎರಡೂ ನನ್ನ ಪರಮ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತವೆ. ಪ್ರಿಯ ಗೋಪಿಯರೇ, ಹೀಗೆ ದುಃಖಿಸುವ ಬದಲು ನೀವು ಎಲ್ಲವನ್ನು ತತ್ವ ಪರಿಶೀಲನೆಯ ಮನೋಭಾವದಿಂದ ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆಗ ನಿಮಗೆ ನೀವು ಸದಾ ನನ್ನೊಡನೆ ಇದ್ದೀರಿ ಮತ್ತು ನಾವು ಒಬ್ಬರಿಂದೊಬ್ಬರು ದೂರವಾಗಿದ್ದೇವೆ ಎಂದು ದುಃಖಿಸಲು ಕಾರಣವೇ ಇಲ್ಲ ಎನ್ನುವುದು ಅರ್ಥವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಕೃಷ್ಣನು ಗೋಪಿಯರಿಗೆ ನೀಡಿದ ಮುಖ್ಯವಾದ ಆದೇಶವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ ಎಲ್ಲಾ ಭಕ್ತರು ಬಳಸಿಕೊಳ್ಳಬಹುದು. ಈ ಇಡೀ ತತ್ವಜ್ಞಾನವನ್ನು ಕಲ್ಪನಾತೀತವಾದ ಏಕಕಾಲದ ಏಕತ್ವ ಮತ್ತು ಭಿನ್ನತೆಗಳ ಆಧಾರದ ಪರಿಗಣಿಸಿದೆ. ಭಗವದ್ಗೀತೆಯಲ್ಲಿ ಪ್ರಭುವು ತಾನು ತನ್ನ ನಿರಾಕಾರ ರೂಪದಲ್ಲಿ ಎಲ್ಲೆಲ್ಲಿಯೂ ಇದ್ದೇನೆ ಎಂದು ಹೇಳುತ್ತಾನೆ. ಎಲ್ಲವೂ ಅವನಲ್ಲಿದೆ, ಆದರೆ ವೈಯಕ್ತಿಕವಾಗಿ ಅವನು ಎಲ್ಲಿಯೂ ಇಲ್ಲ. ಬ್ರಹ್ಮಾಂಡವು ಕೃಷ್ಣ ಶಕ್ತಿಯ ಅಭಿವ್ಯಕ್ತಿಯಲ್ಲದೆ ಬೇರೇನೂ ಅಲ್ಲ. ಶಕ್ತಿಯು ಶಕ್ತನಿಂದ ಭಿನ್ನವಲ್ಲದ್ದರಿಂದ ಯಾವುದೂ ಕೃಷ್ಣನಿಂದ ಭಿನ್ನವಲ್ಲ. ಈ ಪರಮ ಪ್ರಜ್ಞೆಯಾದ ಕೃಷ್ಣ ಪ್ರಜ್ಞೆಯು ಇಲ್ಲದಿರುವಾಗ ನಾವು ಕೃಷ್ಣನಿಂದ ಬೇರೆಯಾಗುತ್ತೇವೆ. ಆದರೆ ಸುದೈವದಿಂದ ಕೃಷ್ಣ ಪ್ರಜ್ಞೆಯು ಇದ್ದರೆ ನಾವು ಕೃಷ್ಣನಿಂದ ದೂರವಾಗುವುದಿಲ್ಲ. ಭಕ್ತಿಪೂರ್ವಕ ಸೇವೆಯು ಕೃಷ್ಣ ಪ್ರಜ್ಞೆಗೆ ಪುನಶ್ಚೇತನ ಕೊಡುವುದು. ಭೌತಿಕ ಶಕ್ತಿಯು ಕೃಷ್ಣನಿಂದ ಬೇರೆಯಲ್ಲ ಎಂದು ಅರ್ಥ ಮಾಡಿಕೊಳ್ಳುವಷ್ಟು ಭಕ್ತನು ಭಾಗ್ಯವಂತನಾದರೆ ಅವನು ಭೌತಿಕ ಶಕ್ತಿಯನ್ನು ಅದರ ಉತ್ಪನ್ನಗಳನ್ನು ಪ್ರಭುವಿನ ಸೇವೆಯಲ್ಲಿ ಉಪಯೋಗಿಸಬಹುದು. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮರೆವಿಗೆ ಒಳಗಾದ ಜೀವಿಯು ತಾನು ಕೃಷ್ಣನ ವಿಭಿನ್ನಾಂಶವಾದರೂ ಮಿಥ್ಯೆಯಾಗಿ ತಾನೇ ಭೌತಿಕ ಜಗತ್ತಿನ ಭೋಗಿ ಎಂದುಕೊಂಡು ಬಿಡುತ್ತಾನೆ. ಹೀಗೆ ಭೌತಿಕ ತೊಡಕಿನಲ್ಲಿ ಸಿಕ್ಕಿಕೊಂಡು ಅವನು ತನ್ನ ಭೌತಿಕ ಇರುವನ್ನು ಮುಂದುವರಿಸುವಂತೆ ಭೌತಿಕ ಶಕ್ತಿಯ ಒತ್ತಡಕ್ಕೆ ಒಳಗಾಗುತ್ತಾನೆ. ಭಗವದ್ಗೀತೆಯು ಇದೇ ಮಾತನ್ನು ಹೇಳುತ್ತದೆ. ಭೌತಿಕ ಶಕ್ತಿಯು ಕರ್ಮವನ್ನು ಮಾಡುವಂತೆ ಜೀವಿಯನ್ನು ಬಲಾತ್ಕರಿಸಿದರೂ ಅವನು ತಾನು ಸ್ವತಂತ್ರ ಮತ್ತು ಪರಮ ಭೋಗಿ ಎಂಬುವ ಮಿಥ್ಯಾ ಭಾವನೆಗೆ ಒಳಗಾಗುತ್ತಾನೆ. ದೇವಸ್ಥಾನದಲ್ಲಿರುವ ಅರ್ಚ ವಿಗ್ರಹವು ಕೃಷ್ಣನೇ ಆದ ಸಚ್ಚಿದಾನಂದ ವಿಗ್ರಹ ಎಂದು ಭಕ್ತನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಅವನು ದೇವಾಲಯದ ಮೂರ್ತಿಗೆ ಅರ್ಪಿಸಿದ ಸೇವೆಯು ದೇವೋತ್ತಮ ಪರಮ ಪುರುಷನ ನೇರ ಸೇವೆಯಾಗುತ್ತದೆ. ಹಾಗೆಯೇ ದೇವಾಲಯ, ಅದರ ಪರಿಕರಗಳು, ಮೂರ್ತಿಗೆ ಅರ್ಪಿಸುವ ನೈವೇದ್ಯ ಯಾವುದೂ ಕೃಷ್ಣನಿಂದ ಬೇರೆಯಲ್ಲ. ಆಚಾರ್ಯರುಗಳು ವಿಧಿಸಿರುವ ವಿಧಿ ನಿಯಮಗಳನ್ನು ಅನುಸರಿಸಬೇಕು. ಹೀಗೆ ಈ ಭೌತಿಕ ಜೀವನದಲ್ಲಿಯೂ ಉತ್ತಮ ಮಾರ್ಗದರ್ಶನದಲ್ಲಿ ಕೃಷ್ಣ ಸಾಕ್ಷಾತ್ಕಾರವು ಸಾಧ್ಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಏಕಕಾಲದ ಏಕತ್ವ ಮತ್ತು ಭಿನ್ನತೆಯ ತತ್ವಜ್ಞಾನವನ್ನು ಕೃಷ್ಣನಿಂದ ತಿಳಿದುಕೊಂಡು ಗೋಪಿಯರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದರು. ಹೀಗೆ ಭೌತಿಕ ಸೋಂಕಿನಿಂದ ಮುಕ್ತರಾದರು. ತಾನೇ ಭೌತಿಕ ಜಗತ್ತಿನ ಭೋಗಿ ಎಂದು ಸುಳ್ಳಾಗಿ ಭಾವಿಸುವ ಜೀವಿಯ ಪ್ರಜ್ಞೆಯನ್ನು ಜೀವಕೋಶ ಎಂದು ಕರೆಯುತ್ತಾರೆ. ಹೀಗೆಂದರೆ ಮಿಥ್ಯ ಅಹಂಕಾರದಲ್ಲಿ ಬಂಧನ. ಗೋಪಿಯರಷ್ಟೇ ಅಲ್ಲದೆ ಬೇರೆ ಯಾರೇ ಆಗಲಿ ಕೃಷ್ಣನ ಉಪದೇಶಗಳನ್ನು ಅನುಸರಿಸಿದರೆ ಈ ಕೂಡಲೇ ಜೀವಕೋಶ ಬಂಧನದಿಂದ ಮುಕ್ತರಾಗಬಹುದು. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಸದಾ ಮಿಥ್ಯ ಅಹಂಕಾರದಿಂದ ಮುಕ್ತನಾಗುತ್ತಾನೆ. ಅವನು ಎಲ್ಲವನ್ನೂ ಕೃಷ್ಣ ಸೇವೆಗಾಗಿ ಉಪಯೋಗಿಸುತ್ತಾನೆ. ಕೃಷ್ಣನಿಂದ ಯಾವಾಗಲೂ ಬೇರೆಯಾಗುವುದಿಲ್ಲ. ಗೋಪಿಯರು ಕೃಷ್ಣನನ್ನು ಹೀಗೆ
ಪ್ರಾರ್ಥಿಸಿದರು. ಪ್ರಿಯ ಕೃಷ್ಣ, ಸೃಷ್ಟಿಕರ್ತನಾದ ಬ್ರಹ್ಮನು ಹುಟ್ಟಿದುದು ನಿನ್ನ ನಾಭಿಯಿಂದ ಹೊರಟ ಆದಿಕಮಲದಲ್ಲಿ. ನಿನ್ನ ಮಹಿಮೆಯನ್ನಾಗಲಿ ಶ್ರೀಮಂತಿಕೆಯನ್ನಾಗಲಿ ಯಾರೂ ಅರಿಯಲಾರರು. ಆದುದರಿಂದ ಅವು ಅತಿ ಶ್ರೇಷ್ಠ ತತ್ವಜ್ಞಾನಿಗಳಿಗೂ ಎಲ್ಲ ಯೋಗ ಶಕ್ತಿಯ ಪ್ರಭುಗಳಿಗೂ ನಿಗೂಢವಾಗಿಯೇ ಉಳಿಯುತ್ತದೆ. ಭೌತಿಕ ಅಸ್ತಿತ್ವದ ಕತ್ತಲೆಯ ಬಾವಿಯಲ್ಲಿ ಬದ್ಧ ಜೀವಿಯು ಸುಲಭವಾಗಿ ಕೃಷ್ಣನ ಚರಣಕಮಲಗಳನ್ನು ಆಶ್ರಯ ಪಡೆಯಬಹುದು. ಹೀಗೆ ಅದರ ಉದ್ಧಾರವು ನಿಶ್ಚಿತವಾಗಿದೆ. ಗೋಪಿಯರು ಹೀಗೆ ಮುಂದುವರಿಸಿದರು. ಪ್ರಿಯ ಕೃಷ್ಣ, ನಾವು ಸದಾ ನಮ್ಮ ಸಂಸಾರದ ವ್ಯವಹಾರಗಳಲ್ಲಿ ತೊಡಗಿರುತ್ತೇವೆ. ಆದುದರಿಂದ ಉದಯಿಸುವ ಸೂರ್ಯನಂತೆ ನೀನು ನಮ್ಮ ಹೃದಯಗಳಲ್ಲಿ ನೆಲೆಸು ಎಂದು ಬೇಡುತ್ತೇನೆ. ಅದೇ ನೀನು ಮಾಡಬಹುದಾದ ಅತ್ಯುತ್ತಮ ಅನುಗ್ರಹ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾನು ಹೋದ್ರೆ ಸೌಮಿಶ್, ಮಾತಾಡಿ. ಓದಿ. ಗೋಪಿಯರಿಗೆ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಇರುತ್ತದೆ. ಆದುದರಿಂದ ಅವರು ಮೇಲೆ ಹೋಗ್ಬಿಡ್ತು ಬಂತು ಇವಾಗ ಬರ್ತಾ ಇದೆ ಮಾತಾಡಿ. ಅವರು ಮುಕ್ತ ಆತ್ಮಗಳು. ವೃಂದಾವನದಲ್ಲಿ ಗೃಹ ಕೃತ್ಯದಲ್ಲಿ ತೊಡಗಿರುವಂತೆ ಅವರು ನಟಿಸುತ್ತಾರೆ ಅಷ್ಟೇ. ತಾವು ದೀರ್ಘಕಾಲ ವಿರಹದಲ್ಲಿದ್ದರೂ ವೃಂದಾವನ ನಿವಾಸಿಗಳಾದ ಗೋಪಿಯರಿಗೆ ಕೃಷ್ಣನೊಂದಿಗೆ ಅವನ ರಾಜಧಾನಿ ದ್ವಾರಕಾ ನಗರಕ್ಕೆ ಹೋಗುವುದರಲ್ಲಿ ಆಸಕ್ತಿ ಇರಲಿಲ್ಲ. ವೃಂದಾವನದಲ್ಲಿಯೇ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದು ತಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೃಷ್ಣನು ತಮ್ಮೊಡನೆ ಇರುವುದನ್ನು ಅನುಭವಿಸಲು ಬಯಸಿದರು. ವೃಂದಾವನಕ್ಕೆ ಹಿಂದಿರುಗುವಂತೆ ಅವರು ಕೃಷ್ಣನನ್ನು ಕೂಡಲೇ ಆಹ್ವಾನಿಸಿದರು. ಗೋಪಿಯರ ಈ ದಿವ್ಯ ಭಾವವು ಚೈತನ್ಯ ಮಹಾಪ್ರಭುಗಳ ಉಪದೇಶದ ಮೂಲ ತತ್ವ. ಚೈತನ್ಯ ಮಹಾಪ್ರಭುಗಳು ನಡೆಸುತ್ತಿದ್ದ ರಥಯಾತ್ರೆಯ ಹಬ್ಬವು ಕೃಷ್ಣನನ್ನು ವೃಂದಾವನಕ್ಕೆ ಹಿಂದಕ್ಕೆ ಕರೆದುಕೊಂಡು ಹೋಗುವ ಪ್ರಕ್ರಿಯೆ. ರಾಜವೈಭವದಲ್ಲಿ ಕೃಷ್ಣನ ಸಹವಾಸವನ್ನು ಸವಿಯಲು ದ್ವಾರಕೆಗೆ ಹೋಗಲು ಶ್ರೀಮತಿ ರಾಧಾರಾಣಿಯು ನಿರಾಕರಿಸಿದಳು. ಆದರೆ ಮೂಲ ವೃಂದಾವನದ ಆವರಣದಲ್ಲಿ ಅವನ ಸಹವಾಸವನ್ನು ಸವಿಯಲು ಬಯಸಿದಳು. ಗೋಪಿಯರಲ್ಲಿ ಗಾಢವಾದ ಅನುರಕ್ತಿ ಇರುವ ಕೃಷ್ಣನು ವೃಂದಾವನದಿಂದ ಹೋಗುವುದೇ ಇಲ್ಲ. ಗೋಪಿಯರು ಮತ್ತು ವೃಂದಾವನದ ಇತರ ನಿವಾಸಿಗಳು ಕೃಷ್ಣ ಪ್ರಜ್ಞೆಯಲ್ಲಿ ತೃಪ್ತಿಯನ್ನು ಪಡೆಯುತ್ತಾರೆ. ಕೃಷ್ಣ ಬಲರಾಮರು ವೃಂದಾವನ ವಾಸಿಯರನ್ನು ಭೇಟಿಯಾದದ್ದು ಎಂಬ 81ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಮುಂದೆ ಸ್ವಲ್ಪ ಓದ್ಬೇಕ ಮಾತಾಜಿ? ಇನ್ನೊಂದು ಬೇಡ, ಈಗ ಇವರು ಓದ್ತಾರೆ. ಕೃಷ್ಣ ಬಲರಾಮರು ವೃಂದಾವನ ವಾಸಿಯರನ್ನು ಭೇಟಿಯಾದದ್ದು ಅಂತ ಹೇಳ್ತಾರೆ. ಇವರು ಎಲ್ಲಿ ಭೇಟಿ ಆಗ್ತಾರೆ ಅಂತ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ತಾರೆ. ಕೃಷ್ಣ ಮತ್ತೆ ಬಲರಾಮರು ಮಹಾನಗರವಾದ ದ್ವಾರಕೆಯಲ್ಲಿ ಶಾಂತವಾಗಿ ಜೀವನ ನಡೆಸ್ತಾ ಇದ್ರು, ಸುಖವಾಗಿದ್ರು. ಆಗ ಏನಾಗ್ತದೆ, ಒಂದು ಸೂರ್ಯಗ್ರಹಣ ಆಗ್ತದೆ. ಅದು ಭಾರಿ ಅಪರೂಪದ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನ ಒಂದು ದಿನ, ಆ ಒಂದು ದಿನ ಆದಾಗ ಆಗುವಂತ ಬ್ರಹ್ಮನ ಒಂದು ದಿನಕ್ಕೆ ಒಂದು ಕಲ್ಪ ಅಂತ ಹೇಳ್ತಾರೆ. ಕಲ್ಪ ಅಂತ ಹೇಳಿದ್ರೆ 432 ಕೋಟಿ ವರ್ಷ. ಅಂದ್ರೆ 4 ಯುಗಗಳು 1000 ಸರಿ ಸುತ್ತು ಬಂದಾಗ ಒಂದು ಕಲ್ಪ ಆಗ್ತದೆ. ಅಂದ್ರೆ ಬ್ರಹ್ಮನ ಒಂದು ದಿನ ಆಗ್ತದೆ. ಅಷ್ಟು 432 ಕೋಟಿ ವರ್ಷ ಆಗ್ತದೆ. ಅಷ್ಟು ವರ್ಷ ಆ ಒಂದು ಸೂರ್ಯಗ್ರಹಣ ಕಾಣಿಸಿಕೊಳ್ತದೆ ಅಷ್ಟು ವರ್ಷದಲ್ಲಿ. ಅದು ಬಹಳ ಅಪರೂಪವಾದದ್ದು ಅಂತ ಹೇಳ್ತಾರೆ ಈ ಸೂರ್ಯಗ್ರಹಣ. ಆಗ ಅಲ್ಲಿ ಏನಾಗ್ತದೆ, ಈ ಸೂರ್ಯ ಮೇಲ್ಮೇಲೆ ಮಾಡಿ ಜನರಿಗೆ ಅಲ್ಲಿ ಏನ್ ಮಾಡ್ತಾರೆ, ಆ ಗ್ರಹಣ ಬರುವಾಗ ಎಲ್ಲ ತಿಳುವಳಿಕೆ ಕೊಡ್ತಾರಂತೆ. ಖಗೋಳ ಶಾಸ್ತ್ರಜ್ಞರೆಲ್ಲ ಮೊದ್ಲೇ ನಮ್ಗೂ ಹೇಳ್ತಾರಲ್ವ, ಕ್ಯಾಲೆಂಡರ್ಲೆಲ್ಲ ಹಾಕ್ತಾರೆ. ಯಾರಿಗೆ ಒಳ್ಳೇದು ಯಾರಿಗೆ ಕೆಟ್ಟದ್ದು ಇದೆಲ್ಲ ಕೊಡ್ತಾರೆ. ಗ್ರಹಣದ ಕಾಲ ಅದೆಲ್ಲ ಅವರಿಗೆ ಜನರಿಗೆ ಮೊದ್ಲೇ ಅಲ್ಲಿ ತಿಳಿಸಿ ಕೊಡ್ತಾರೆ ಎಲ್ಲವನ್ನು. ಅದ್ರ ಬಗ್ಗೆ, ಅದರ ಆಗು ಹೋಗುಗಳ ಬಗ್ಗೆ ಎಲ್ಲ ಅಲ್ಲಿ ಹೇಳ್ತಾರೆ. ಮತ್ತೆ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ತಿಳಿಸಿಕೊಡ್ತಾರೆ. ಭಗವಂತ ಪರಶುರಾಮನ ಅವತಾರ ಪಡೆದಾಗ ಅಲ್ಲಿ ಏನ್ ಮಾಡ್ತಾನೆ, ಭೂಪ್ರದಕ್ಷಿಣೆ ಮಾಡ್ತಾರೆ ಪರಶುರಾಮ. ಭೂಪ್ರದಕ್ಷಿಣೆ ಮಾಡಿ ಆ ರಾಜರೆಲ್ಲ ಏನ್ ಮಾಡ್ತಾರೆ, ತುಂಬಾ ಅಧರ್ಮದಲ್ಲಿ ನಡೀತಾ ಇರ್ತಾರೆ. ಅದು ಅವನಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, 21 ಬಾರಿ ಪ್ರದಕ್ಷಿಣೆ ಮಾಡಿ ಅದನ್ನೆಲ್ಲ ನಾಶ ಮಾಡ್ತಾನೆ. ಪುನಃ ಹುಟ್ಟಿ ಬರ್ತಾರಲ್ವಾ, ಅದಕ್ಕೋಸ್ಕರ 21 ಬಾರಿ ಪ್ರದಕ್ಷಿಣೆ ಮಾಡಿ ಎಲ್ಲರನ್ನು ನಾಶ ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಇದು ಒಂದು ಮಹಾಪಾಪ ಅಂತ ಅವನಿಗೆ ಗೊತ್ತಿರ್ತದೆ ಅವನಿಗೆ. ಆದ್ರೆ ಅವನಿಗೆ ಏನು ಪಾಪದ ಲೇಪ ಇರುವುದಿಲ್ಲ, ಯಾಕಂದ್ರೆ ಅವನು ಭಗವಂತನ ಅವತಾರ ಆಗಿರ್ತಾನೆ. ಆದ್ರೂ ಕೂಡ ಇದನ್ನ ಅವನ್ ಏನ್ ಮಾಡ್ಬೇಕು, ಅದ್ರ ಆದರ್ಶ ಸ್ವಭಾವವನ್ನು ತೋರ್ಪಡಿಸ್ಲಿಕ್ಕೆ ಏನ್ ಮಾಡ್ತಾನೆ, ಅವನು
ಅಲ್ಲಿ ಹೋಗಿ ಅವ್ರ ಪ್ರಾಯಶ್ಚಿತ್ತಕ್ಕಾಗಿ ಆ ಕುರುಕ್ಷೇತ್ರದಲ್ಲಿ ಒಂದು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞ ಮಾಡಿದ ಆ ಸ್ಥಳಕ್ಕೆ ಸಮಂತಕ ಪಂಚಕ ಅಂತ ಹೇಳ್ತಾರೆ. ಆ ಒಂದು ಸ್ಥಳದಲ್ಲಿ ಅವನು ಯಜ್ಞ ಮಾಡುವಂಥದ್ದು ಅದೊಂದು ದಿವ್ಯವಾದ ಸ್ಥಳ ಆಗಿರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಇವರೆಲ್ಲ ಅಲ್ಲಿ ಒಂದು ಸೂರ್ಯಗ್ರಹಣದ ದಿವಸ ಈ ಯಾದವರು ಎಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸ್ವಲ್ಪ ಮೇಲ್ಮೇಲೆ ಅವನೇನ್ ಮಾಡ್ತಾನಂದ್ರೆ ಯಜ್ಞವನ್ನು ಮಾಡ್ತಾನೆ. ಕ್ಷತ್ರಿಯರ ಮೇಲೆ ಶಿಕ್ಷಾರ್ಹ ಅಂತ ಅವನಿಗೆ ಗೊತ್ತಿರ್ತದೆ. ಕ್ಷತ್ರಿಯರನ್ನೆಲ್ಲ ಕೊಲ್ಲೋದು ಅದು ಶಿಕ್ಷಾರ್ಹ ಅಂತ ಗೊತ್ತಿರ್ತದೆ. ಅವನಾದ್ರೂ ಕೂಡ ಅವನಿಗೇನು ಇದಾಗುದಿಲ್ಲ. ಆದ್ರೂ ಅನುಮತಿ ಇಲ್ಲದೆ ಇಂತಹ ಕೃತ್ಯಗಳನ್ನು ಮಾಡುವ ಅಂದ್ರೆ ಅವನಿಗೆ ಗೊತ್ತಿದ್ದು ಅವನು ಒಂದು ಯಜ್ಞವನ್ನು ಮಾಡಿದಾನೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ. ನಾವು ಅದಕ್ಕೆ ನಮ್ಗೆ ಏನ್ ಮಾಡ್ಬೇಕು ಶಿಕ್ಷೆ ಅಂತ ಗೊತ್ತಿದ್ರು ಕೂಡ ಸ್ಮರಣೆಗೆ ಸಿಕ್ಕಿದ ಕಾಲದಿಂದ ಪ್ರಪಂಚದಲ್ಲೆಲ್ಲ ಜೀವಿಗಳನ್ನು ಕೊಲ್ಲುವುದು ನಿಷೇಧಿಸಿದೆ. ಅಂದ್ರೆ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದಂತ ಕೃತ್ಯಗಳನ್ನು ಅಂತ ಹೇಳ್ತಾರೆ. ಪರ್ಮಿಷನ್ ಇಲ್ಲದೆ ಭಗವಂತ ಮಾಡಿದ ಅಂತ ನಾವು ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಸೂರ್ಯಗ್ರಹಣದ ಸಂದರ್ಭಗಳನ್ನು ಬಳಸಿಕೊಂಡು ಎಲ್ಲ ಗಣ್ಯರು ಏನ್ ಮಾಡ್ತಾರೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ ಯಜ್ಞಗಳನ್ನೆಲ್ಲ ಮಾಡ್ತಾರೆ. ಎಲ್ಲರೂ ಯಾರ್ಯಾರು ಹೋಗ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಉಗ್ರಸೇನ ಹಿರಿಯರಾದವರೆಲ್ಲ, ಅಕ್ರೂರ, ವಸುದೇವ, ಯಾದವರೆಲ್ಲ ಹಿರಿಯರಿಗೆ. ಉಗ್ರಸೇನ ಮತ್ತೆ ಅವರ ಸೆಕೆಂಡ್ ವಂಶದವರು, ಅವರು ಗದ, ಪ್ರದ್ಯುಮ್ನ, ಸಾಂಬ ಮತ್ತೆ ಯದುವಂಶದ ಅನೇಕರು ತುಂಬಾ ಜನ ಬರ್ತಾರೆ. ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಆ ಪ್ಲೇಸ್ಗೆ ಹೋಗ್ತಾರೆ. ಸಮಂತಕ ಪಂಚಕಕ್ಕೆ ಹೋಗ್ತಾರೆ. ಸಮಂತ ಪಂಚಕ ಅಲ್ಲಿ ಹೋದವರು ಅದೊಂದು ಪುಣ್ಯ ಸ್ಥಳ ಅಂತ ಹೇಳ್ತಾರೆ. ಯದುವಂಶದವರಲ್ಲಿ ಬಹುಮಂದಿ ಕುರುಕ್ಷೇತ್ರಕ್ಕೆ ಹೋದ್ರಿಂದ ಪ್ರದ್ಯುಮ್ನ ಮತ್ತೆ ಅಲ್ಲಿ ಏನ್ ಮಾಡ್ತಾರೆ ಅವರೆಲ್ಲ ಹೋದ್ಮೇಲೆ ಯಾರಾದ್ರೂ ಬೇಕಲ್ವಾ ಯದುವಂಶದಲ್ಲಿ ಮನೆ ಆ ಒಂದು ರಾಜನ ಇದ್ರಲ್ಲಿ ಕಾಯ್ಲಿಕ್ಕೆ. ಅಲ್ಲಿ ಪ್ರದ್ಯುಮ್ನ ಮಗ ಅನಿರುದ್ಧ, ಯದುವಂಶ ದಂಡನಾಯಕ, ಕೃತವರ್ಮ ಮತ್ತೆ ಕೆಲವರೆಲ್ಲ ಅಲ್ಲಿ ನಿಲ್ತಾರೆ. ಸುಚಿಂದ, ಶುಕ, ಶಾರಣರಂತಹ ಕೆಲವರು ಪ್ರಮುಖರೆಲ್ಲ ಅಲ್ಲಿ ನಗರದಲ್ಲಿ ರಕ್ಷಣೆಗಾಗಿ ನಿಂತು ಬಿಡ್ತಾರೆ. ಇವರು ಯದುವಂಶದವರೆಲ್ಲ ಏನ್ ಮಾಡ್ತಾರೆ ಸಹಜವಾಗಿ ಬಹು ಸುಂದರರಾಗಿರ್ತಾರಂತೆ. ಆದ್ರೂ ಚಿನ್ನದ ಅವ್ರು ಹೇಗೆ ಹೋಗ್ತಾರೆ ಅಲ್ಲಿ ಅಂತ ಹೇಳಿದ್ರೆ ಚಿನ್ನದ ಆಭರಣಗಳನ್ನೆಲ್ಲ ಹಾಕೊಳ್ತಾರೆ. ಒಳ್ಳೆಯ ರಥಗಳನ್ನೆಲ್ಲ, ಕುದುರೆಗಳನ್ನು, ಅಲಂಕರಿಸಿದ ಕುದುರೆಗಳನ್ನೆಲ್ಲ ಕಟ್ಕೊಳ್ತಾರೆ. ತಮ್ಮ ಆಯುಧಗಳನ್ನೆಲ್ಲ ತಕೊಳ್ತಾರೆ. ಆಮೇಲೆ ಸುಂದರವಾಗಿ ಕಾಣ್ತಾರೆ ಅವರು. ನೂರ್ಮಡಿ ಅವರ ವ್ಯಕ್ತಿತ್ವಗಳೆಲ್ಲ ಸೌಂದರ್ಯ ಹೇಗಿರ್ತದೆ ನೂರ್ಮಡಿಯಾಗಿರ್ತದಂತೆ. ಯದುವಂಶದವರು ಬಹು ವೈಭವವಾಗಿ ಅಲಂಕೃತವಾಗಿ ದೇವತೆಗಳ ವಿಮಾನ ಹಾಗೆ ಹೋಲುವ ವಿಮಾನಗಳಲ್ಲಿ ರಥಗಳಲ್ಲಿ ಹೋಗ್ತಾರೆ. ಅವರ ಕುದುರೆಗಳೆಲ್ಲ ಏನ್ ಮಾಡ್ತಿದ್ವು ಅದು ಹೋಗುವ ವಿಧಾನಗಳನ್ನೆಲ್ಲ ಕೊಟ್ಟಿದ್ದಾರೆ. ಕುದುರೆಗಳು ರಥಗಳನ್ನು ಎಳೆಯುತ್ತಿದ್ದು, ಕುದುರೆಗಳು ಸಮುದ್ರದ ಅಲೆಗಳಂತೆ ಹೋಗ್ತಿದ್ವು ಅಂತ ಹೇಳ್ತಾರೆ. ದಷ್ಟಪುಷ್ಟವಾದ ಎತ್ತರವಾದ ಆನೆಗಳ ಮೇಲೆ ಕೊಟ್ಟು ಹೋಗ್ತಿದ್ವು. ಆನೆಗಳು ಹೇಗೆ ಹೋಗ್ತಿದ್ವು, ಮೋಡಗಳು ಓಡ್ತಾವಲ್ಲ ಆಕಾಶದಲ್ಲಿ ಆತರ ಚಲಿಸ್ಕೊಂಡು ಹೋಗ್ತಿದ್ವು ಅಂತೆ. ವಿದ್ಯಾಧರ ಲಕ್ಷಣಗಳನ್ನು ಹೋಲುವ ಲಕ್ಷಣಗಳ ಸುರದ್ರೂಪಿ ಪುರುಷರು ಏನ್ ಮಾಡ್ತಿದ್ರು, ಕೆಲವು ಹೊತ್ಕೊಂಡು ಹೋಗ್ತಿದ್ರು ದಂಡಿಗೆಗಳನ್ನೆಲ್ಲ. ಅದ್ರ ಒಳಗೆ ಈ ಹೆಂಗಸರಿದ್ರು ಪಲ್ಲಕ್ಕಿ ಅಂತ ಹೇಳ್ತಾರಲ್ಲ, ಅದ್ರ ಒಳಗೆ ಸ್ತ್ರೀಯರು, ಅವರ ಹೆಂಡತಿಯರು, ಅವರು ಇವೆಲ್ಲ ಇದ್ರು. ಸ್ವರ್ಗದ ದೇವತೆಗಳು ಸೇರಿದಂತೆ ಕಾಣ್ತಿದ್ರಂತೆ ಅವರೆಲ್ಲ. ಆ ರಾಜರ ಪತ್ನಿಯರು, ಯದುವಂಶದ ರಾಜರು ಯಾರ್ಯಾರು ಹೋಗ್ತಾರೆ ಅವರ ಪತ್ನಿಯರೆಲ್ಲ ಅವರ ಜೊತೆ ಹೋಗ್ತಾರೆ. ಕುರುಕ್ಷೇತ್ರವನ್ನು ತಲುಪಿದ ನಂತರ ಯದುವಂಶದವರು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ತಮ್ಮ ಪಾಪ ಕರ್ಮಗಳ ಫಲವನ್ನು ತೊಳೆದು ಹಾಕಲು ಆತ್ಮ ಸಂಯಮದಿಂದ ಏನ್ ಮಾಡ್ತಾರೆ ಅವರು ಆ ಒಂದು ಸರೋವರದಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಉಪವಾಸ ಮಾಡ್ತಾರೆ. ಮತ್ತೆ ಗ್ರಹಣ ಕಾಲದಲ್ಲಿ ದಾನಗಳನ್ನು ಮಾಡ್ತಾರೆ. ಗೋದಾನಗಳನ್ನು ಮಾಡುವಂತಹದ್ದು. ಆ ಗೋಗಳಿಗೆಲ್ಲ ಕಾಲಿಗಳಿಗೆ ಗೆಜ್ಜೆ, ಹೂಮಾಲೆ ಎಲ್ಲ ಹಾಕಿರ್ತಾರೆ. ಎಲ್ಲ ಅಲಂಕರಿಸಿ ಅವುಗಳಿಗೆ ಒಳ್ಳೆಯ ಒಳ್ಳೆಯ ಬಟ್ಟೆಗಳನ್ನೆಲ್ಲ ಹಾಕಿ ಇದು ಮಾಡ್ತಾರೆ. ಮತ್ತೆ ಅಲ್ಲಿ ಬಂದಂತಹ ಬ್ರಾಹ್ಮಣರಿಗೆ ಪುಷ್ಕಳವಾದ ಭೋಜನಗಳನ್ನು ಕೊಡ್ತಾರೆ. ಆ ಭೋಜನ ಹೇಗಿರ್ತದೆ ಅಂದ್ರೆ 2 ತರದ ಭೋಜನ ಇರ್ತದೆ. ಹಸಿ ಆಹಾರ ಮತ್ತು ಬೇಯಿಸಿದ ಆಹಾರ ಅಂತ ಹೇಳ್ತಾರೆ. ಆ ಹಸಿ ಆಹಾರ ಅಂತ ಹೇಳಿದ್ರೆ ಅದರಲ್ಲಿ ಬೇಯಿಸಿದ ಆಹಾರ ಅಂತ ಹೇಳಿದ್ರೆ ಪೂರಿ, ಕಚೋರಿ, ಸಮೋಸ, ಸಿಹಿ ಉಂಡೆ, ನೀರಿನಲ್ಲಿ ಬೇಯಿಸಿದ ಎಲ್ಲ ಆಹಾರ ಸೇರ್ತದಂತೆ ಅದರೊಟ್ಟಿಗೆ. ಅದು ಬೇಯಿಸಿದ ಆಹಾರ ಅಂತ ಹೇಳ್ತಾರೆ. ಅದನ್ನು ತುಪ್ಪದಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಹಸಿ ಆಹಾರ ಅಂದ್ರೆ ಚಪಾತಿ, ಬೇಯಿಸಿದ ಬೇಳೆ, ಅನ್ನ ಮತ್ತು ಸಾಮಾನ್ಯ ತರಕಾರಿಗಳು ಸೇರ್ತವೆ. ಹಣ್ಣು ಮತ್ತೆ ಕಟ್ ಮಾಡಿದ ಮಿಕ್ಸ್ ಫ್ರೂಟ್ ಅದೆಲ್ಲ ಅದ್ರಲ್ಲಿ ಹಸಿ ಆಹಾರಕ್ಕೆ ಸೇರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಯದುವಂಶದವರು ಆಹ್ವಾನಿಸಿದ ಬ್ರಾಹ್ಮಣರಿಗೆ ಬೇಯಿಸಿದ ಆಹಾರದಿಂದ ಭೋಜನ ನೀಡ್ತಾರೆ. ಮತ್ತೆ ಇಲ್ಲಿ ಯದುವಂಶದವರು ನಡೆಸಿದ ಬಾಹ್ಯ ಆಚರಣೆಗಳೆಲ್ಲ ನೋಡುವಾಗ ಹೇಗಿತ್ತು, ಕರ್ಮಿಗಳು ಮಾಡುವ ಹಾಗೆ ಇತ್ತು. ಅಂದ್ರೆ ಕರ್ಮಿಗಳೇನ್ ಮಾಡ್ತಾರೆ ಫಲಾಪೇಕ್ಷೆಯಿಂದ ಮಾಡುವ ಹಾಗೆ, ದಾನ ಮಾಡುವಂಥದ್ದು, ಬ್ರಾಹ್ಮಣರಿಗೆ ಊಟ ಕೊಡುವಂತಹದ್ದೆಲ್ಲ ನೋಡುವಾಗ ಕರ್ಮಿಗಳು ಮಾಡ್ತಾರಲ್ವಾ ಆ ತರ ಕಾಣ್ತಾ ಇತ್ತು. ಆದರೆ ಈ ಯದುವಂಶದವರು ಹಾಗೆ ಅಲ್ಲ. ಅವರ ಮನಸ್ಸಿನಲ್ಲಿ
ಸದಾ ಕೃಷ್ಣ ಇರ್ತಾನೆ ಅಂತ ಹೇಳ್ತಾರೆ. ಅವರು ಸದಾ ಕೃಷ್ಣನನ್ನೇ ನೆನೆಸ್ತಾ ಇರ್ತಾರೆ, ಯೋಚನೆ ಮಾಡ್ಕೊಂಡೇ ಅವ್ರು ಕೆಲಸ ಮಾಡುವಂತಹದ್ದು ಅಂತ ಹೇಳ್ತಾರೆ. ಮತ್ತೆ ಅವರು ಯದುವಂಶದವರು ಶುದ್ಧ ಕೃಷ್ಣ ಭಕ್ತರು, ನಿಷ್ಠೆಯಿಂದ ಭಕ್ತಿಯನ್ನು ಸಮರ್ಪಣೆ ಮಾಡುವುದು ಅವರ ಉದ್ದೇಶ ಆಗಿರ್ತದೆ ಅಂತ ಹೇಳ್ತಾರೆ. ಹಲವು ಜನ್ಮಗಳ ಪುಣ್ಯದ ಫಲದಿಂದ ಅವರಿಗೆ ಕೃಷ್ಣನ ಸಹವಾಸದಲ್ಲಿರುವ ಅವಕಾಶ ಸಿಕ್ಕಿತ್ತು ಅಂತ ಹೇಳ್ತಾರೆ ಈ ಯದುವಂಶದವರಿಗೆ. ಕುರುಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದಾಗ, ನಿಯಮಿತ ತತ್ವಗಳನ್ನು ಆಚರಿಸಿದಾಗ, ಬ್ರಾಹ್ಮಣರಿಗೆ ದಾನ ಕೊಟ್ಟಾಗ, ಭೋಜನ ಕೊಟ್ಟಾಗ, ಗೋದಾನ ನೀಡಿದಾಗ ಎಲ್ಲ ಕಾರ್ಯಗಳಲ್ಲಿ ಕೃಷ್ಣ ಭಕ್ತಿಯನ್ನೇ ಕುರಿತು ಅವ್ರು ಯೋಚನೆ ಮಾಡ್ತಾ ಇದ್ರಂತೆ. ಎಲ್ಲ ಕಾರ್ಯಗಳಲ್ಲಿ ಕೃಷ್ಣ ಭಕ್ತಿಯನ್ನೇ ಕುರಿತು ಯೋಚನೆ ಮಾಡೋದ್ರಿಂದ ಆದರ್ಶ ಪೂಜಾರ್ಹರು ಕೃಷ್ಣ ಬೇರೆ ಯಾರು ಅಲ್ಲ ಅಂತ ಹೇಳ್ತಾರೆ. ಅವರಿಗೆ ಆದರ್ಶ ಪೂಜೆ ಯಾರು? ಕೃಷ್ಣ, ಬೇರೆ ಯಾರು ಅಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮಣನ ಭೋಜನ ಮುಗಿದ ಮೇಲೆ ಬ್ರಾಹ್ಮಣರ ಹತ್ರ ಎಲ್ಲ ಅನುಮತಿ ತಗೊಂಡು ಮತ್ತೆ ಇವರು ಭೋಜನವನ್ನು ಮಾಡುವಂತ. ಆಮೇಲೆ ಅಲ್ಲಿರುವ ದೊಡ್ಡ ದೊಡ್ಡ ಮರಗಳ ಕೆಳಗೆ ಇವರು ವಿಶ್ರಾಂತಿ ತಗೊಳ್ತಾ ಇರ್ತಾರೆ. ವಿಶ್ರಾಂತಿ ಮಾಡ್ತಾ ಇರುವಾಗ ಏನ್ ಮಾಡ್ತಾರೆ, ಅಲ್ಲಿ ಕೆಲವು ರಾಜರುಗಳು ಸಾಮಗ್ರು ಇರ್ತಾರೆ. ಅವರೆಲ್ಲ ಅವ್ರು ಯಾರ್ಯಾರು ಅಂತ ಹೇಳಿ ಎಲ್ಲ ಬರ್ತಾರೆ, ಅವರಿಗೆ ನೋಡ್ಲಿಕ್ಕೆ ಬರ್ತಾರೆ. ಉಶೀನರ ದೇಶ, ಕೋಸಲ ದೇಶ, ಕೋಸಲ ಅಂದ್ರೆ ಕೌಸಲ್ಯ ಇರ್ತಾಳಲ್ವಾ, ಕೌಸಲ್ಯ ಮಾತೆ ರಾಮನ ದೇಶ. ವಿದರ್ಭ ಅಂದ್ರೆ ಇವಳ ದ್ರೌಪದಿ ತಂದೆ, ವಿದರ್ಭ ದೇಶ. ಕುರು ದೇಶ, ಸಂಜಯ ದೇಶ, ಕಾಂಬೋಜ ಅಂದ್ರೆ ಈಗಿನ ಕಾಂಬೋಡಿಯಾ ಅಂತ ಕೇಳಿದ್ರಲ್ಲ ದೇಶ. ಕೇಕಯ ಅಂದ್ರೆ ಕೈಕಾ ಮಾತೆ ಇರುವಂತ ದೇಶ. ಮತ್ತು ಇನ್ನಿತರ ಹಲವಾರು ದೇಶಗಳಿಂದ ಬಂದಿದ್ರು. ರಾಜರುಗಳಲ್ಲಿ ಕೆಲವರು ವಿರೋಧ ಪಕ್ಷದವರು, ಬೇರೆ ಬೇರೆ ಪಕ್ಷದವರು ಇದ್ರು, ವಿರೋಧ ಪಕ್ಷದವರು ಇದ್ರು, ಆಮೇಲೆ ಮಿತ್ರರು ಕೂಡ ಇದ್ರು. ಎಲ್ಲರನ್ನು ಒಂದೇ ರೀತಿಯಲ್ಲಿ ಅವರು ಬರಮಾಡಿಕೊಡ್ತಾರೆ. ಮತ್ತೆ ಬಲರಾಮ ವಿರಹದಿಂದ ತುಂಬಾ ಆತಂಕಗೊಂಡಿದ್ರಂತೆ ಇವರೆಲ್ಲ. ಕೃಷ್ಣನನ್ನು ಬಲರಾಮನನ್ನು ನೋಡ್ಬೇಕು ಅಂತ ಹೇಳ್ಕೊಂಡು ಬರ್ತಾರೆ. ಇದೊಂದು ಅವಕಾಶ ಅವರಿಗೆ, ಸೂರ್ಯಗ್ರಹಣದ ಅವಕಾಶವನ್ನು ಬಳಸ್ಕೊಂಡು ಎಲ್ಲರೂ ಅವರನ್ನು ನೋಡ್ಲಿಕ್ಕೆ ಬರ್ತಾರೆ. ಇವರಿಗೆಲ್ಲ ಈ ಯಾದವರಿಗೆ ಇವರಿಗೆಲ್ಲ ಕೃಷ್ಣ ಅಂದ್ರೆ ಜೀವ ಅಂತ ಹೇಳ್ತಾರೆ, ಕೃಷ್ಣ ಅಂದ್ರೆ ಅವರ ಆತ್ಮ ಅಂತ ಹೇಳ್ತಾರೆ. ಹಾಗೆ ಕಾಣಲಿ ಬರ್ತಾರೆ. ಬೃಂದಾವನದ ನಿವಾಸಿಗಳು ಯಾದವ ವಂಶದ ಹಿತೈಷಿಗಳು ಮತ್ತು ಆತ್ಮೀಯರು, ಯದುವಂಶದ ಹಿತೈಷಿಗಳಾಗಿರ್ತಾರಲ್ಲ ಅವರು. ಒಬ್ಬರನ್ನೊಬ್ಬರು ನೋಡದೆ ತುಂಬಾ ವರ್ಷ ಆಗಿರ್ತದೆ. ಭೇಟಿ ಆಗುವಾಗ ಅವರಿಗೆ ತುಂಬಾ ಖುಷಿ ಆಗ್ತದೆ. ಭೇಟಿಯಾದ ಮನಮುಟ್ಟುವ ದೃಶ್ಯವಾಗಿತ್ತು ಅಂತ ಹೇಳ್ತಾರೆ. ಬಹುಕಾಲದಿಂದ ದೂರವಿದ್ದು ಈಗ ಅವರು ಸಂಭ್ರಮದಿಂದ ಇದ್ದರು, ತುಂಬಾ ಖುಷಿ ಆಗ್ತಾರೆ. ಹೃದಯಗಳು ವೇಗವಾಗಿ ಹೊಡ್ಕೊಳ್ತಿತ್ತು ಅಂತೆ. ಅವ್ರ ಮುಖಗಳಲ್ಲಿ ಹೊಸದಾಗಿ ಅರಳಿ ಹೋಗ್ತದೆ, ಕಮಲದಂತೆ ಅರಳುತ್ತದೆ ಅವರ ಮುಖ. ಆಮೇಲೆ ಕಣ್ಣುಗಳಿಂದ ಕಣ್ಣೀರು ಬರ್ತದೆ, ಅವರಿಗೆ ರೋಮಾಂಚನ ಆಗ್ತದೆ. ಅಂದ್ರೆ ಎಷ್ಟೋ ವರ್ಷ ಆಯ್ತು ಭೇಟಿ ಆಗದೆ, ಅಗಲಿರ್ತಾರೆ ಕೃಷ್ಣ ಬಲರಾಮರು, ಇಲ್ಲಿಗೆ ಬಂದಿರ್ತಾರೆ, ಅವ್ರು ನೋಡುದೇ ಇಲ್ಲ. ತಡೆಯಲಾಗದ ಹರ್ಷೋನ್ಮಾದ ಅವರಿಗೆ ಉಂಟಾಗ್ತದೆ ಅಂತ ಇಲ್ಲಿ ಆನಂದ ಸಾಗರದಲ್ಲಿ ಅವರು ಮುಳುಗಿ ಬಿಡ್ತಾರೆ. ಹೀಗೆ ಪುರುಷ ಈ ಸ್ತ್ರೀ ಭೇಟಿ ಆದಾಗ ಹೆಂಗಸರನ್ನು ಭೇಟಿ ಆಗ್ತಾರೆ, ಗಂಡಸರನ್ನ ಭೇಟಿ ಆಗ್ತಾರೆ, ಒಬ್ರಿಗೊಬ್ರು ಆಲಿಂಗನ ಮಾಡ್ಕೊಳ್ತಾರೆ. ಆಗ ಈ ಹೆಂಗಸರ ಆಲಿಂಗನದಿಂದ ಅವರದ್ದು ಏನಂತ ಹೇಳಿದ ಫಲಗಳ ಮೇಲೆ ಏನೋ ಕುಂಕುಮ ಎಲ್ಲ ಇರ್ತದೆ, ಅದೆಲ್ಲ ಇನ್ನೊಬ್ರಿಗೆ ಇದಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಒಬ್ರಿಗೊಬ್ರು ಭೇಟಿ ಆಗ್ತಾರೆ. ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡ್ತಾರೆ, ಕಿರಿಯವರು ಹಿರಿಯವರಿಗೆ ಇದು ಮಾಡ್ತಾರೆ, ಏನೋ ನಮಸ್ಕಾರಗಳನ್ನು ಪ್ರಣಾಮಗಳನ್ನು ಸಲ್ಲಿಸ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಲಿಂಗನ ಮಾಡ್ತಾರೆ. ಈ ಆಲಿಂಗನದಿಂದ ತುಂಬಾ ಸಂತೋಷ ಪಡ್ತಾರೆ ಅವರು. ಅವರ ಕಡೆಗೆ ಮಾತೆಲ್ಲ ಕೃಷ್ಣನ, ಅವರದ್ದೆಲ್ಲ ಮಾತು ಏನಿರ್ತದೆ ಅಂದ್ರೆ ಕೃಷ್ಣನ ಮಾತೇ ಆಗಿರ್ತದೆ ಅಂತ ಹೇಳ್ತಾರೆ. ಯಾವ ವಿಷಯ ಮಾತಾಡಿದ್ರು ಕೃಷ್ಣನ ಬಗ್ಗೆ, ಅವನ ಲೀಲೆಯ ಬಗ್ಗೆ ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಕೃಷ್ಣನ ಲೀಲೆಗಳಿಗೆ ಸಂಬಂಧಿಸಿದವರೇ ಆದ್ರಿಂದ ಕೃಷ್ಣನು ಅವರ ಎಲ್ಲ ಕಾರ್ಯಗಳ ಕೇಂದ್ರವಾಗಿದ್ದರು. ಅವನು ಮಾಡಿದ ಸಾಮಾಜಿಕ, ರಾಜಕೀಯ, ಆಧ್ಯಾತ್ಮಿಕ ಅಥವಾ ಸಾಂಪ್ರದಾಯಿಕ ಕೆಲಸಗಳೆಲ್ಲ ಅಲೌಕಿಕವಾಗಿದ್ದು ಅಂತ ಹೇಳ್ತಾರೆ. ಮತ್ತೆ ಮನುಷ್ಯನ ಬಾಳು ಜ್ಞಾನ ಇವುಗಳಿಂದಲೇ ಮೇಲೇರಲಿಕ್ಕೆ ಸಾಧ್ಯ. ಈಗ ನಮ್ಗೆಲ್ಲ ನಾವು ಇಲ್ಲಿ ಜ್ಞಾನ ಮತ್ತೆ ವಿರಕ್ತಿ ಇದು ಎರಡು ಇದ್ರೆ ನಮ್ಗೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಹೇಳಿದ್ದಾರೆ, ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯೇ ತಾವಾಗಿಯೇ ನಮ್ಗೆ ಏನ್ ಮಾಡ್ತದೆ, ಈ ಪರಿಪೂರ್ಣ ಜ್ಞಾನ ಮತ್ತೆ ವಿರಕ್ತಿಯನ್ನು ಕೊಡ್ತದೆ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡ್ತಾ ಹೋದ್ರೆ ನಮ್ಗೆ ಕೂಡ ಆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಗೋಪಾಲಕರು ಏನ್ ಮಾಡ್ತಾರೆ, ಬೃಂದಾವನ ಗೋಪಾಲ ಕೃಷ್ಣನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಂಡು ಇದು ಎಲ್ಲ ಜ್ಞಾನದ ಲಕ್ಷಣ ಅಂತ ಹೇಳ್ತಾರೆ. ಅವರ ಮನಸ್ಸುಗಳು ಸದಾ ಕೃಷ್ಣನಲ್ಲಿ ನಿರತವಾಗಿರುವುದರಿಂದ ಅವರ ಪ್ರಯತ್ನವಿಲ್ಲದೆ ಅವರು ಭೌತಿಕ ಕರ್ಮದಿಂದ ಮುಕ್ತರಾದರು ಅಂತ ಹೇಳ್ತಾರೆ. ಶೀಲರೂಪ ಗೋಸ್ವಾಮಿ ಅನ್ನಿಸಿರುತ್ತೆ, ಬದುಕಿನ ಈ ಹಂತಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನು ಏನ್ ಮಾಡ್ತೇವೆ ಅದನ್ನೆಲ್ಲ ಕೃಷ್ಣನಿಗಾಗಿ ಮಾಡ್ಬೇಕು. ನಮ್ಮಲ್ಲಿರುವಂತ ಎಲ್ಲವನ್ನು
ಕೃಷ್ಣನಿಗೋಸ್ಕರ ಮಾಡುವಂತದೇ ಯುಕ್ತ ವೈರಾಗ್ಯ. ಆದ್ದರಿಂದ ಜ್ಞಾನ ಮತ್ತು ವೈರಾಗ್ಯವೆಂದರೆ ಒಣ ಊಹೆ ಮತ್ತು ಕರ್ತವ್ಯವನ್ನು ತ್ಯಜಿಸುವುದು ಎಂದು ಅರ್ಥವಲ್ಲ. ಅದರ ಬದಲು ಮನುಷ್ಯನು ಕೃಷ್ಣನಿಗೆ ಸಂಬಂಧಿಸಿದಂತೆ ಮಾತನಾಡಬೇಕು ಮತ್ತು ಕೆಲಸ ಮಾಡಬೇಕು. ಅನಾವೃತಂ ಅಂತ ಹೇಳ್ತಾರೆ, ಜ್ಞಾನ ಕರ್ಮಾದಿ ಅನಾವೃತಂ. ಅನಾವೃತಂ ಅಂತ ಹೇಳಿದ್ರೆ ನಾವು ತ್ಯಜಿಸ್ಲಿಕ್ಕಿಲ್ಲ, ಅದನ್ನೆಲ್ಲ ಕೃಷ್ಣ ಪ್ರಜ್ಞೆಗೆ ತೊಡಗಿಸಿಕೊಳ್ಳುವಂತದ್ದು ಅಂತ ಹೇಳ್ತಾರೆ. ಅದು ಯುಕ್ತ ವೈರಾಗ್ಯ. ಕುರುಕ್ಷೇತ್ರದಲ್ಲಿ ಬಹುಕಾಲ ಬೇರೆ ಬೇರೆಯಾದದ್ದು ಸೋದರ ಸೋದರಿಯರಾದ ಕುಂತಿ ಮತ್ತು ವಸುದೇವ, ಇವರಿಬ್ಬರದ ಮಾತು ಇಲ್ಲಿ. ಕುಂತಿ ಮತ್ತು ವಸುದೇವ ಭೇಟಿ ಆಗ್ತಾರೆ, ಅವರ ಸೊಸೆಯಂದಿರು, ಪತ್ನಿಯರು, ಕುಟುಂಬ ಇದರೊಂದಿಗೆ ಭೇಟಿಯಾದರು. ತಮ್ಮಲ್ಲಿ ಮಾತನಾಡುತ್ತಾ ಸ್ವಲ್ಪ ಕಾಲದಲ್ಲಿ ಅವರು ಹಿಂದಿನ ದುಃಖಗಳನ್ನು ಮರೆತರು ಅಂತ ಹೇಳ್ತಾರೆ. ಅವಳು ಕುಂತಿ ಏನ್ ಮಾಡ್ತಾಳೆ, ನಾವ್ ಎಷ್ಟೋ ವರ್ಷ ಬೇರೆ ಆಗಿದ್ದು, ನಾನು ಎಷ್ಟು ಕಷ್ಟದಲ್ಲಿದ್ದೆ, ನನ್ನ ಮಕ್ಕಳು ಎಷ್ಟು ಕಷ್ಟದಲ್ಲಿದ್ದು, ನೀನ್ ಕೇಳಲಿಕ್ಕೆ ಬರ್ಲಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ನೀನ್ ಅದಕ್ಕೆಲ್ಲ ಬೇಸರ ಮಾಡ್ಬೇಡ, ಇದೆಲ್ಲ ವಿಧಿಯ ಆಟ, ಇದಕ್ಕೆಲ್ಲ ಕೃಷ್ಣನೇ ಕಾರಣ ಅಂತ ಹೇಳ್ತಾನ. ನೀನೇನ್ ಬೇಸರ ಮಾಡ್ಬೇಡ, ನಾವೆಲ್ಲ ಈಗ ನಮ್ಮ ಮನೆಗಳಿಗೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಆಮೇಲೆ ವಸುದೇವನು ತನ್ನ ಸೋದರರಿಗೆ ಹೀಗೆ ಉತ್ತರ ಕೊಟ್ಟನು, ಪ್ರಿಯ ಸೋದರಿ, ನೀನು ನೊಂದುಕೊಳ್ಬೇಡ, ನನ್ನನ್ನ ಆಕ್ಷೇಪ ಮಾಡ್ಬೇಡ, ಇದೆಲ್ಲ ಕೃಷ್ಣ ವಿಧಿಯ ಕೈಯಾಟ ಅಂತ ಹೇಳ್ತಾರೆ. ಅದನ್ನ ನೆನ್ಪಿಟ್ಕೊ, ನೀನು ದೇವೋತ್ತಮ ಪರಪುರುಷನ ಎಲ್ಲ ಕೈಲಿದೆ ಇದೆಲ್ಲ ಅಂತೇಳಿ ಹೇಳ್ತಾರೆ. ಫಲಾಕಾಂಕ್ಷಿ ಕರ್ಮಗಳು ಹಾಗೂ ಅವುಗಳ ಫಲಗಳು ನಡೆಯುವುದು ಅವನ ನಿಯಂತ್ರಣಕ್ಕೆ ಅನುಗುಣವಾಗಿ ಅಂತೆಲ್ಲ ಹೇಳ್ತಾರೆ. ನಾವೆಲ್ಲ ಚದುರಿ ಹೋದವರು ಆ ಒಂದು ವಿಧಿಯ ಆಟ, ಕಂಸನ ಒಂದು ಮೋಸದಿಂದ ಚದುರಿ ಹೋಗಿದ್ದೇವೆ, ಈಗೆಲ್ಲ ಒಟ್ಟಿಗೆ ಆಗಿದ್ದೇವೆ ಅಂತ ಹೇಳ್ತಾರೆ. ಎಲ್ಲ ಭಗವಂತನ ಕೈಯಿಂದ ನಾವು ನಮ್ಮ ಸ್ಥಳಗಳಿಗೆ ಬಂದಿದ್ದೇವೆ ಕೃಪೆಯಿಂದ ಅಂತ ಹೇಳ್ತಾರೆ. ನೆಕ್ಸ್ಟ್ ಓದಿರ್ಬೋದು. ಆಮೇಲೆ ಏನ್ ಹೇಳ್ತಾರೆ, ವಸುದೇವ ಉಗ್ರಸೇನರಲ್ಲಿ ಮಾಡ್ತಾರೆ. ಮತ್ತೆ ಮುಂದೆ ತುಂಬಾ ಜನ ರಾಜರುಗಳು ಬಂದಿರ್ತಾರಲ್ಲ ನೋಡ್ಲಿಕ್ಕೆ, ಅವರನ್ನೆಲ್ಲ ಬರಮಾಡಿಕೊಳ್ಳಿಕ್ಕೆ ಹೋಗ್ತಾರೆ ಉಗ್ರಸೇನ ಮತ್ತೆ ವಸುದೇವರು. ಶ್ರೀಕೃಷ್ಣನು ಇದ್ದದನ್ನು ಕಾಣ್ತಾರೆ, ಕಂಡವರಿಗೆ ತುಂಬಾ ಖುಷಿ ಆಗ್ತದೆ, ದಿವ್ಯಾನಂದವಾಗ್ತದೆ. ಆಮೇಲೆ ಮನಸ್ಸು ಶಾಂತಿ ತುಂಬಿತು ಅಂತ ಹೇಳ್ತಾರೆ. ಸಂದರ್ಶಕರಲ್ಲಿ ಕೆಲವರು ಇವರು ಯಾರೇ ಬಂದಿದ್ರು, ಭೀಷ್ಮ, ದ್ರೋಣ, ಯುಧಿಷ್ಠಿರ, ಮತ್ತೆ ಅವನ ಹೆಂಡತಿ ಕುಂತಿಯರೊಡನೆ ಪಾಂಡವರು, ಸಂಜಯ, ವಿದುರ, ಕೃಪಾಚಾರ್ಯ, ಕುಂತಿಭೋಜ, ವಿರಾಟ, ನಗ್ನಜಿತ್, ರಾಜ ಪುರೋಜಿತ್, ಉಪದ, ಶಲ್ಯ, ದೃಷ್ಟಕ್ಕೆ ಎಲ್ಲ ಬಂದಿದ್ರು. ಯಾಕಂದ್ರೆ ಇದು ಕುರುಕ್ಷೇತ್ರದ ಯುದ್ಧದ ಮೊದ್ಲೇ ಇದೆಲ್ಲ ನಡೆದಿರ್ತದೆ. ಇವರೆಲ್ಲ ನೋಡ್ಲಿಕ್ಕೆ ಬಂದಿರ್ತಾರೆ. ಎಲ್ರಿಗೆ ಅಲ್ಲಿ ಕೃಷ್ಣನನ್ನು ನೋಡಿ, ಅವನ ಸಾವಿರಾರು ಹೆಂಡತಿಯರನ್ನು ನೋಡಿ ತುಂಬಾ ಖುಷಿ ಆಗ್ತದಂತೆ. ಅಲೌಕಿಕ ಶ್ರೀಮಂತಿಕೆ ಎಂದುಕೊಂಡು ಅವರಿಗೆ ಸಂಪೂರ್ಣ ಸಂತೋಷವಾಯ್ತು, ಸಮಾಧಾನವಾಯ್ತಂತೆ. ಕೃಷ್ಣ ಬಲರಾಮ ಹೊಗಳಿಕ್ಕೆ ಶುರು ಮಾಡ್ತಾರೆ ಕೃಷ್ಣ ಬಲರಾಮರನ್ನು. ಆಮೇಲೆ ಯಾದವ ವಂಶದ ಹಿರಿಯ ಉಗ್ರಸೇನ ಅವನಿಗೆ ಹೊಗಳುತ್ತಾರೆ, ನಿಮ್ಗೆ ಜಯವಾಗ್ಲಿ, ಜಯವಾಗ್ಲಿ, ನೀನು ತುಂಬಾ ಅದೃಷ್ಟವಂತ, ಯಾಕಂದ್ರೆ ನೀನು ಯಾವಾಗ್ಲೂ ಕೃಷ್ಣ ಬಲರಾಮರನ್ನು ನೋಡ್ತಾನೆ ಇರ್ಲಿಕ್ಕೆ ಸಾಧ್ಯವಾಗ್ತಿದೆ ಅಂತೆಲ್ಲ ಹೇಳ್ತಾರೆ. ನೀವೆಲ್ಲರೂ ಪ್ರತಿಕ್ಷಣವು ಅವನ ಸಂಪರ್ಕದಲ್ಲಿರ್ತೀರಿ ಅಂತ ಹೇಳ್ತಾರೆ. ಎಲ್ಲಾ ವೇದ ಸ್ತುತಿಗಳು ದೇವೋತ್ತಮ ಪರಮಪುರುಷನ ಆದ ಕೃಷ್ಣನನ್ನು ಹೊಗಳುತ್ತಿವೆ. ಕೃಷ್ಣನ ಚರಣ ಕಮಲಗಳನ್ನು ತೊಳೆಯಲು ಗಂಗಾ ನದಿ ಅಲ್ವಾ, ಅವಳು ಕೂಡ ಪಾವನೆಯಾದ್ರು. ಗಂಗಾ ನದಿ ಕೃಷ್ಣನ ಚರಣ ಕಮಲ ತೊಳೆದು ಪಾವನೆಯಾದ್ರು. ಅದೇ ರೀತಿ ವೈದಿಕ ಸಾಹಿತ್ಯವಲ್ಲ ಕೃಷ್ಣನ ಆದೇಶಗಳಲ್ಲದೆ ಬೇರೇನೂ ಅಲ್ಲ. ವೇದಗಳ ಅಭ್ಯಾಸ ಗುರಿಯೇ ಕೃಷ್ಣನ ಅರಿವು. ಆದ್ದರಿಂದ ಕೃಷ್ಣನ ಮಾತುಗಳು ಮತ್ತು ಅವನ ಲೀಲೆಗಳ ಸಂದೇಶವು ಯಾವಾಗಲೂ ಪರಿಶುದ್ಧವಾಗಿರುತ್ತವೆ ಅಂತ ಹೇಳ್ತಾರೆ. ಕಾಲ ಮತ್ತು ಸನ್ನಿವೇಶಗಳ ಪ್ರಭಾವದಿಂದ ಈ ಜಗತ್ತಿನ ಶ್ರೀಮಂತಿಕೆಗಳೆಲ್ಲ ಬಹುಮಟ್ಟಿಗೆ ತೊರೆದು ಹೋಗಿದ್ದವು. ಆದ್ರೆ ಈಗ ಕೃಷ್ಣ ಮತ್ತು ಬಲರಾಮರು ಭೂಲೋಕಕ್ಕೆ ಪುನಃ ಬಂದಿದ್ದಾರೆ. ಅವರ ಪಾದ ಕಮಲಗಳ ಚರಣ ಸ್ಪರ್ಶದಿಂದ ಪುನಃ ಎಲ್ಲ ನಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲ ಬಯಕೆಗಳು ಪೂರೈಕೆ ಆಗ್ತಾ ಇದೆ. ಮಹಾಸ್ವಾಮಿ ಭೋಜರಾಜ ಅಂತ ಹೇಳಿದ್ರೆ ಉಗ್ರಸೇನಲ್ಲಿ ಹೇಳುವಂತದ್ದು, ನಿನಗೆ ಯದುವಂಶದೊಂದಿಗೆ ರಕ್ತ ಸಂಬಂಧ ಇದೆ, ಆಮೇಲೆ ವಿವಾಹ ಸಂಬಂಧ ಇದೆ, ಮಗಳನ್ನು ಕೊಟ್ಟಿದ್ದಾನಲ್ವಾ ದೇವಕಿಯನ್ನು, ಮತ್ತೆ ರಕ್ತ ಸಂಬಂಧ ಇದೆ. ಇದರಿಂದ ನೀವು ಸದಾ ಕೃಷ್ಣನ ಸಂಪರ್ಕದಲ್ಲಿ ಇರಬಹುದು, ಯಾವ ಕಾಲದಲ್ಲಿ ಅವನನ್ನು ನೋಡ್ಬೋದು, ಕಷ್ಟ ಇಲ್ಲ. ಕೃಷ್ಣನ ನಿಮ್ಮೊಡನೆ ನಡೆದಾಡ್ತಾನೆ, ಮಾತಾಡ್ತಾನೆ, ಕುತ್ಕೊಳ್ತಾನೆ, ವಿಶ್ರಾಂತಿ ಪಡೆಯುತ್ತಾನೆ, ಭೋಜನ ಮಾಡ್ತಾನೆ. ಯಾದವರು ನರಕಕ್ಕೆ ರಾಜಮಾರ್ಗವಿನ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಅವ್ರ ಹತ್ರ ಎಲ್ಲ ಕೆಲಸವನ್ನು ಮಾಡ್ತಾನೆ ಭಗವಂತ. ಅಂದ್ರೆ ಯಾರಿಗೆ ಭಕ್ತಿ ಇರ್ತದೆ ಅವರಿಗೆ ಮಾತ್ರ ಇದೆಲ್ಲ ಕಾಣಿಸಿಕೊಳ್ಳುವಂಥದ್ದು, ಭಕ್ತರಲ್ಲದವರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಯಾದವರ ಈ ವ್ಯವಹಾರಗಳು ಸದಾ ತೊಡಗಿರುವಂತೆ ಕಾಣುತ್ತದೆ, ಪ್ರಾಪಂಚಿಕ ವ್ಯವಹಾರದಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ವಿಷ್ಣು ವರ್ಗದ ಆದಿ ದೇವೋತ್ತಮ ಪರಮಪುರುಷನು, ಸರ್ವಜ್ಞನು, ಸರ್ವವ್ಯಾಪಿಯು, ಸರ್ವಶಕ್ತಿಯು ಆದ ಕೃಷ್ಣನಿರುವುದರಿಂದ
ವಾಸ್ತವವಾಗಿ ನೀವೆಲ್ಲರೂ ಭೌತಿಕ ಕಲ್ಮಶವಿಲ್ಲದವರು ಅಂತ ಹೇಳ್ತಾರೆ. ಉಗ್ರಸೇನಿಗೆ ಹೇಳ್ತಾರೆ, ಇದೆಲ್ಲ ಯಾದವರು ಮಾಡುವಾಗ ಕರ್ಮಿಗಳು ಮಾಡಿದಾಗೆ ಕಾಣ್ತಾ ಇದೆ, ಆದ್ರೆ ನೀವೆಲ್ಲ ಭಗವಂತ ಸದಾ ನಿಮ್ಮಲ್ಲಿ ಇರುವುದ್ರಿಂದ ಸ್ಮರಣೆಯಲ್ಲಿ ನೀವು ಇರುವುದ್ರಿಂದ ಇದು ಭೌತಿಕ ಕಲ್ಮಶ ಇಲ್ಲದವರು ನೀವು, ಹಾಗೂ ಮುಕ್ತರು ನೀವು, ಬ್ರಹ್ಮನ ಅಸ್ತಿತ್ವವನ್ನು ಮೀರಿದ ಸ್ಥಿತಿಯಲ್ಲಿ ಇರುವವರು ನೀವು ಅಂತ ಹೇಳ್ತಾರೆ. ಸೂರ್ಯಗ್ರಹಣದ ಕಾರಣದಿಂದ ಇಲ್ಲಿ ಮಹಾರಾಜ ಇವರೆಲ್ಲ ಕೃಷ್ಣನು ಕುರುಕ್ಷೇತ್ರದಲ್ಲಿದ್ದಾನಂತ ಅವ್ರಿಗೆ ಗೊತ್ತಾಗ್ತದೆ. ವೃಂದಾವನದ ನಿವಾಸಿಗಳಿಗೆ ಅವರೆಲ್ಲ ಕೃಷ್ಣನನ್ನು ನೋಡ್ಲಿಕ್ಕೆ ಏನ್ ಮಾಡ್ತಾರೆ, ಗೋಪಾಲಕರು ಎಲ್ಲ ಏನೇನ್ ಬೇಕು ಎಲ್ಲ ಗಾಡಿಯಲ್ಲಿ ತುಂಬಿಕೊಂಡು ಅವರಿಗೆ ಬೇಕಾದ ಸಾಮಾನನ್ನು ಅವ್ರು ಬರ್ತಾರೆ, ನಂದ ಮಹಾರಾಜ ತಾಳಪುರದಲ್ಲಿ ಬರ್ತಾರೆ. ಬಂದು ಇಲ್ಲಿ ಕೃಷ್ಣ ಬಲರಾಮರನ್ನು ನೋಡ್ಲಿಕ್ಕೆ ಬರ್ತಿರ್ತಾರೆ. ವೃಂದಾವನದ ಗೋಪಾಲಕರು ಕುರುಕ್ಷೇತ್ರಕ್ಕೆ ಬಂದಾಗ ಯದುವಂಶದವರಿಗೆ ಬಹಳ ಸಂತೋಷವಾಗ್ತದೆ. ಎಷ್ಟು ವರ್ಷ ಆಗಿತ್ತಲ್ವಾ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ವಸುದೇವ ಅಂತೂ ನಂದ ಮಹಾರಾಜನಿಗೆ ಅಪ್ಪಿ ಹಿಡಿತಾನೆ. ಅಪ್ಪಿ ಹಿಡಿದು ಆ ಕೃಷ್ಣ ಹುಟ್ಟಿದ್ದು, ತಾನು ಕರ್ಕೊಂಡು ಹೋದದ್ದು, ಅಲ್ಲಿ ಅವರು ಇದು ಮಾಡಿದ್ದು ಎಲ್ಲವನ್ನು ಹೇಳ್ತಾನೆ. ಬೆಳೆಸಿದ್ದು ಪ್ರತಿಯೊಂದನ್ನು ಅವನಿಗೆ ಕಥೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಒಬ್ಬರನ್ನೊಬ್ಬರು ಹೃದಯ ಕಲಿಯುವಂತೆ ಆಲಿಂಗಿಸಿಕೊಂಡರು, ಬಹುಕಾಲ ಆಲಿಂಗನದಲ್ಲೇ ಇದ್ದರು. ವಸುದೇವನು ನಂದ ಮಹಾರಾಜರ ನೋಡುತ್ತಲೇ ಹಾರಿ ಓಡಿ ಹೋಗ್ತಾನೆ. ಓಡಿ ಹೋಗಿ ತನ್ನೆಲ್ಲ ಕಥೆಗಳನ್ನೆಲ್ಲ ಹೇಳ್ತಾನೆ, ನಡೆದದ್ದೆಲ್ಲವನ್ನು ಹೇಳ್ತಾನೆ. ಆಮೇಲೆ ವಸುದೇವನು ಬಲರಾಮರು ನಂದ ಮಹಾರಾಜನು ಅವನ ರಾಣಿ ಯಶೋದೆಯು ತಮ್ಮ ಮಕ್ಕಳಂತ ಬೆಳೆಸಿದ್ದು ಎಲ್ಲವನ್ನ ಹೇಳ್ತಾರೆ. ಹಾಗೆ ಬಲರಾಮ ಕೃಷ್ಣರು ನಂದ ಮಹಾರಾಜನು ಯಶೋದೆಯನ್ನು ಆಲಂಗಿಸಿಕೊಳ್ತಾರೆ, ಅವರ ಕಾಲಿಗೆ ಬೀಳ್ತಾರೆ. ಆಮೇಲೆ ನಗರದ ನಂದ ಮತ್ತು ಯಶೋದೆಯರಲ್ಲಿ ಅವರಿಗಿದ್ದ ಪ್ರೀತಿಯಿಂದ ಕೃಷ್ಣ ಬಲರಾಮರು ಕಂಠಿ ಕಟ್ಟಿ ಹೋಗ್ತದೆ, ಆಗುದಿಲ್ಲ ಅವರಿಗೆ ತುಂಬಾ ಹೊತ್ತು. ಆಮೇಲೆ ತಮ್ಮ ಮಕ್ಕಳ ಕೃಷ್ಣ ಬಲರಾಮರ ದೂರವಾಗಿದ್ದ ನಂದ ಮಹಾರಾಜ ಯಶೋದೆಯು ಬಹುಕಾಲದಿಂದ ದುಃಖದಲ್ಲಿ ಮುಳುಗಿದ್ರು. ಈಗ ಅವರಿಗೆ ಖುಷಿ ಆಗ್ತದೆ, ಇವರನ್ನು ಸಿಕ್ಕಿದ ಮೇಲೆ ಆ ದುಃಖ ಎಲ್ಲ ಅವರಿಗೆ ಮಾಯವಾಗ್ತದೆ. ಇದಾದ ನಂತರ ಕೃಷ್ಣನ ತಾಯಿ ದೇವಕಿ ಅವ್ರೇನ್ ಮಾಡ್ತಾರೆ, ಕೃಷ್ಣ ದೇವಕಿ ಯಶೋದೆ ಮತ್ತೆ ಇವರು ರೋಹಿಣಿ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗ್ತಾನೆ, ಅವರೊಟ್ಟಿಗೆ ಕುತ್ಕೊಂಡಿರ್ತಾನೆ. ಆಮೇಲೆ ಅವ್ರು ಮಾತಾಡ್ತಾ ಇರ್ತಾರೆ ಒಂದ್ ಕಡೆ, ಇವನೇನ್ ಮಾಡ್ತಾನೆ, ಈ ಗೋಪಿಕೆಯರನ್ನೆಲ್ಲ ಕರ್ಕೊಂಡು ದೂರ ಒಂದ್ ಕಡೆ ಹೋಗ್ತಾನೆ. ದೂರ ಹೋಗಿ ಅಲ್ಲಿ ಮಾತಾಡ್ತಾ ಇರ್ತಾನೆ. ಪ್ರೀತಿಯ ಯಶೋಧಾದೇವಿ ನೀವು ಇವರೆಲ್ಲ ಏನ್ ಹೇಳ್ತಾರಂದ್ರೆ, ನೀವು ನಂದ ಮಹಾರಾಜ ಮತ್ತೆ ಇವರಿಗೆ ದೇವಕಿ, ನಂದ ಮಹಾರಾಜ ಮತ್ತೆ ಯಶೋದೆ ಅವರಿಗೆ ತುಂಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳನ್ನು ತುಂಬಾ ನೆನೆಸಿದೀರಾ, ನಿಮ್ಮ ಮಕ್ಕಳಂತೆ ನೋಡಿದಿರಾ, ತುಂಬಾ ಸಹಾಯ ಮಾಡಿದಿರಿ. ನಿಮ್ಮ ಗೆಳೆತನ ನಾವು ಹೇಗೆ ಪ್ರತಿಫಲ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ದೇವಲೋಕದ ಸಂಪತ್ತನ್ನು ತಂದು ಕೊಟ್ಟರು ಕೂಡ ಕಡಿಮೆನೆ ಅಂತ ಹೇಳ್ತಾರೆ. ಆ ತರ ಹೇಳ್ತಾರೆ. ಮತ್ತೆ ನಮ್ಮ ವಿಚಾರದಲ್ಲಿ ನೀವು ತೋರಿಸಿದ ಸ್ನೇಹವನ್ನು ನಾವು ಇನ್ನೂ ಮರೆಯುತ್ತಿಲ್ಲ. ಕೃಷ್ಣ ಬಲರಾಮರು ಹುಟ್ಟಿದಾಗ ನಿಮ್ಮ ನಿಜವಾದ ಮಕ್ಕಳಂತೆ ನೀವು ನೋಡಿದ್ರಿ, ತಂದೆ ತಾಯಿ ಅವರಿಗೆ ಅಂತ ಹೇಳ್ತಾರೆ. ಒಂದು ಪೋಷಣೆ, ಪಕ್ಷಿಗಳು ಗೂಡಿನಲ್ಲಿ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುವಂತೆ ಅವರಿಬ್ಬರನ್ನು ನೀವು ನಮ್ಮ ಮಕ್ಕಳಂತೆಯೇ ಬೆಳೆಸಿದ್ರಿ ಅಂತ ಹೇಳ್ತಾರೆ. ನಿಮ್ಮದು ಉದಾತ್ತ ಗುಣ ಇದು, ಇಂತಹ ಉದಾತ್ತ ಗುಣ ಇದ್ದವರು ಯಾರಿಂದೊಬ್ಬರ ಮಕ್ಕಳನ್ನು ದೂರ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ವಾಸ್ತವವಾಗಿ ನಮ್ಮ ಮಕ್ಕಳನ್ನ ಅವರು ನಿಮ್ಮ ಮಕ್ಕಳೇ ಅಂತ ತಂದೆ ತಾಯಿ ಎಷ್ಟು ಕಷ್ಟ ಬರದಾಗಿ ಬೆಳೆಸಿದ್ರ ಅಂತ ಹೇಳ್ತಾರೆ. ಯಾವ ಭಯವೂ ಇಲ್ಲದೆ ಬೆಳೆಸಿದಿರಿ, ಇದು ನಿಮ್ಮ ಉದಾತ್ತ ಗುಣ. ವೃಂದಾವನದ ಗೋಪಿಯರ ಮಟ್ಟಿಗೆ ಅವರು ಹುಟ್ಟಿದಂದಿನಿಂದ ಅವರಿಗೆ ಕೃಷ್ಣನನ್ನು ಬಿಟ್ಟು ಬಿಡುವುದು ತಿಳಿದಿರಲಿಲ್ಲ. ಗೋಪಿಯರ ಬಗ್ಗೆ ಹೇಳ್ತಾರೆ, ಕೃಷ್ಣನನ್ನು ಬಿಟ್ಟಿರ್ಲಿಕ್ಕೆ ಅವರಿಗೆ ಆಗ್ತಾನೆ ಇರ್ಲಿಲ್ಲ. ಆಗ ಅವರಿಗೆ ಕಣ್ಣು ಮುಚ್ಚಿದಾಗ ಒಂದ್ ಕ್ಷಣ ಕೃಷ್ಣ ಕಾಣ್ತಿರ್ಲಿಲ್ಲ. ಆಗ ಬ್ರಹ್ಮನಿಗೆ ಅವ್ರು ತೆಗಳ್ತಿದ್ರಂತೆ, ಬೈತಿದ್ರಂತೆ, ನೀನ್ ಯಾಕೆ ಕಣ್ಣು ರೆಪ್ಪೆ ಕೊಟ್ಟೆ ಅಂತ. ಅಂದ್ರೆ ಅಷ್ಟು ಸಹ ಅವರು ಕೃಷ್ಣನನ್ನು ಬಿಟ್ಟಿರುವುದಿಲ್ಲ ಅಂತ ಒಂದು ವಿರಹ ಭಾವನೆ ಅವರಲ್ಲಿ, ಭಕ್ತಿ ಅವರಲ್ಲಿ ಇತ್ತು ಅಂತ ಹೇಳ್ತಾರೆ. ಗೋಪಿಯರು ಹಲವು ವರ್ಷಗಳ ಕಾಲ ಕೃಷ್ಣನನ್ನು ಕಾಣದೇ ಇದ್ದುದರಿಂದ ಕೃಷ್ಣನನ್ನು ಕಾಣುವುದರಲ್ಲಿ ಅಶ್ವತ್ಥಮಾದ ಇತ್ತು. ಕೃಷ್ಣನನ್ನು ಕಾಣಲು ಅವರಿಗೆ ಎಷ್ಟು ತವಕವಿತ್ತು ಎಂದು ಇತರರಿಗೆ ಊಹಿಸಲು ಸಾಧ್ಯವಿಲ್ಲ. ಕೃಷ್ಣನನ್ನು ಕಾಣುತ್ತಲೇ ಅವರಿಗೆ ತಮ್ಮ ಕಣ್ಣುಗಳಿಂದ ಅವನನ್ನು ಹೃದಯದಲ್ಲಿ ತುಂಬಿಕೊಳ್ತಾರಂತೆ. ಕಣ್ಣಿಂದ ನೋಡ್ತಾರೆ, ಅಪ್ಪಿಕೊಳ್ಳಿಕ್ ಆಗುದಿಲ್ಲ ಅಲ್ವಾ, ಅವನೀಗ ಇನ್ನೊಬ್ಬರ ಪತ್ನಿಯರ ಗಂಡನಾಗಿರ್ತಾನೆ. ದೂರದಲ್ಲಿ ಏನ್ ಮಾಡ್ತಾರೆ, ತಮ್ಮ ಹೃದಯದಲ್ಲಿ ತುಂಬಿಕೊಳ್ತಾರೆ. ಅದು ತುಂಬಿಕೊಂಡು ಆಲಂಗಿಸ್ತಾರಂತೆ. ಆಲಂಗಿಸಿಕೊಂಡು ಅಲ್ಲೇ ಸಮಾಧಿ ಸ್ಟೇಜಿಗೆ ಹೋಗ್ತಾರೆ. ಆಗ ಕೃಷ್ಣ ಇದನ್ನೆಲ್ಲ ನೋಡ್ತಾನೆ. ಅವರ ಹೃದಯದಲ್ಲಿ ಕೂಡ ಪರಮಾತ್ಮನಾಗಿದ್ದಾನೆ, ಅವನು ಕೂಡ ಆಲಂಗಿಸ್ತಾನೆ ಅಂತ ಹೇಳ್ತಾರೆ. ಕೃಷ್ಣನು ಯಶೋದೆ ಮತ್ತು ತನ್ನ ಇತರ
ರಾಧ ದೇವಕಿ ಸ್ವಲ್ಪ ಯಶೋಧ ತಾಯಿರಾದ ದೇವಕಿ ಮತ್ತು ಅದಾಯ್ತು. ಕೂತ್ಕೊಂಡಿದ್ದ ಅವರನ್ನು ಇಲ್ಲಿ ಇವ್ರ ಹತ್ರ ಮಾತಾಡ್ತಾ ಇರ್ತಾರೆ, ದೇವಕಿ ದೇವರಿ. ಆಗ ಗೋಪಿಕೆಯರನ್ನು ಕರ್ಕೊಂಡು ಹೋಗ್ತಾವ, ಎಲ್ಲಿಗೆ ದೂರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವ್ರಿಗೆ ಸ್ವಲ್ಪ ಬುದ್ಧಿವಾದವನ್ನು ಕೇಳಿಸ್ತಿಲ್ಲ ಮಾತಾಜಿ. ಹೇಳ್ತಾರೆ. ಕಟ್ ಕಟ್ ಆಗ್ತದೆ ಮಾತಾಜಿ, ಕೇಳಿಸಲ್ವಾ? ಅರ್ಧ ಅರ್ಧ ಕಟ್ ಕಟ್ ಆಗ್ತದೆ. ಈಗ ನೆಟ್ವರ್ಕ್ ಈಗ ಇರ್ಬೇಕು, ಕೇಳ್ತದೆ. ನೆಟ್ವರ್ಕ್ ಹಾಗೆ ಇರ್ಬೇಕು. ಇಲ್ಲಿ ಕೃಷ್ಣ ಏನ್ ಮಾಡ್ತಾನಂದ್ರೆ ಯಶೋದೆ ಮತ್ತು ಇತರ ರಾಣಿಯರೊಂದಿಗೆ ತಾಯಿ ಮತ್ತೆ ರೋಹಿಣಿ ಎಲ್ಲ ಮಾತಾಡ್ತಾ ಇರ್ತಾರೆ. ಆಗ ಗೋಪಿಯರನ್ನು ಇಲ್ಲ ಮಾತಾಜಿ ಕಟ್ ಆಯ್ತು, ಹೋಗ್ತಾನೆ ಕಾಡಿಗೆ. ಕೇಳುದಿಲ್ಲ ಕೇಳುದಿಲ್ಲ, ಟೈಮ್ ಬೇರೆ ಆಯ್ತು. ದೂರ ಕರ್ಕೊಂಡು ಹೋಗ್ತಾನೆ ಗೋಪಿಯರನ್ನ ಏಕಾಂತ. ನಾಳೆ ಇಲ್ಲ ಮಾಡುವನಾ? ಮಾತಾಜಿ, ಸ್ಟಾಪ್ ಮಾಡೋಣ, ನಾಳೆ ಇಲ್ಲಿಂದಲೇ ವಿವರಿಸಿ ಮಾತಾಜಿ. ಯಾಕಂದ್ರೆ ಏನ್ ಕೇಳುದಿಲ್ಲ, ಕಟ್ 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 ಆಗ್ತದೆ. ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು. ಓಕೆ, ನಾಳೆ ಏನೇ ಆಗ್ಲಿ ಅಲ್ಲಿಂದ ವಿವರಿಸಿದ್ರೆ ಆಯ್ತು. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತವೃಂದದವರಿಗೂ ಜೈ ಕೃಷ್ಣ. ಭಕ್ತರಾಜ್ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ ಆಯ್ತಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲಿ ನೀವು ಕಾಣ್ಲಿಕ್ಕಿಲ್ಲ ಮಾರೇರೆ, ವರದೆ ಹೆಗ್ಡೆ ಮಾತಾಜಿ ಕಾಣುದೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಅಟೆಂಡೆನ್ಸ್ ಹಾಕ್ಬಿಡ್ತೀವಿ ಮಾತಾಜಿ. ಒಂದ್ ಸೆಕೆಂಡ್ ಮಾತಾಜಿ. ಅಟೆಂಡೆನ್ಸ್ ಬಂದಿಲ್ಲ ನನಗೆ. ಇಷ್ಟೊಂದು ಅಟೆಂಡೆನ್ಸ್ ಇದೆಯಲ್ಲ, ನೀವ್ ಹಾಕಿರೋದಾ ಮಾತಾಜಿ? ಹೌದು. ಯಾವುದು ಅಲ್ಲ ಲಾಸ್ಟ್ ಮಾತಾಜಿ, ಒಂದು ಹಾಕಿದ್ದೇನಲ್ಲ, ಬೇರೆ ಬೇರೆ ಕ್ಲಾಸ್ ಎಲ್ಲ ಇದೆ, ಅದಕ್ಕೋಸ್ಕರ ಮಾತಾಜಿ ನಾವು ಕಂಟಿನ್ಯೂ ಮಾಡಿದ್ವಿ. ಅದು ಕಂಟಿನ್ಯೂ ಉಂಟಲ್ಲ. ಕೃಷ್ಣ ಬುಕ್ ಅಂತೇಳಿ ಬಂದಿದೆ ನೋಡಿ. ಸರಿ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಪುನಃ ಒಮ್ಮೆ ಹಾಕಿ. ನಂದು ಹಾಕಿದ್ದೀನಿ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹಾಕ್ದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೀವು ಧನ್ಯವಾದಗಳು. ಓಪನ್ ಮಾಡಿದ್ರೆ ಮತ್ತೆ ಹಾಕ್ಬೋದು ಮತ್ತೆ ಜೊತೆ. ಹಾಕಿದಾಯ್ತು ಮಾತಾಜಿ. ಹಾಕಿ ಆಯ್ತಾ? ಓಕೆ, ಹರೇ ಕೃಷ್ಣ.